ಇನ್ಕಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್, CITU ಜಿಂದಾಬಾದ್, CITU ಅಖಿಲ ಭಾರತ ಬೇಡಿಕೆ ದಿನಾಚರಣೆಗೆ, CITU ಅಖಿಲ ಭಾರತ ಬೇಡಿಕೆ ದಿನಾಚರಣೆಗೆ ಇನ್ಕಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್. ಕಾರ್ಮಿಕರ 4 ಸಂಹಿತೆ ರದ್ದುಗೊಳಿಸಿರಿ, ರದ್ದುಗೊಳಿಸಿರಿ. ಕಾರ್ಮಿಕರ 4 ಸಂಹಿತೆಯನ್ನ, ಕಾರ್ಮಿಕರ 4 ಸಂಹಿತೆಯನ್ನ ಹಿಂದಿನ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರಿ, ಹಿಂದಿನ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರಿ. ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿರಿ, ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಿರಿ. ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿರಿ, ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿರಿ. ESI PF ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು, ESI PF ಹಣವನ್ನು ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು, ESI PF ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು. ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು ಪರಿಗಣಿಸಿರಿ, ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು, ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು, ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರಿಗೆ ಕನಿಷ್ಠ ಸಂಬಳ ಜಾರಿಗೊಳಿಸಿರಿ, ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಮಿಕರಿಗೆ ಕನಿಷ್ಠ ಸಂಬಳ ಜಾರಿಗೊಳಿಸಿರಿ. ಹೊಸ ಕ್ರಿಮಿನಲ್ ಕೋಡ್ 285 ರದ್ದುಗೊಳಿಸಿರಿ, ಹೊಸ ಕ್ರಿಮಿನಲ್ ಕೋಡ್ 285 ರದ್ದುಗೊಳಿಸಿರಿ. ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತನ್ನು ಜಾರಿಗೊಳಿಸಿರಿ, ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತನ್ನು ಜಾರಿಗೊಳಿಸಿರಿ. ಬೀಡಿ ಕಾರ್ಮಿಕರ ಚುಟ್ಟಿಭತ್ಯೆ ನೀಡದ ಮಾಲೀಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ, ಬೀಡಿ ಕಾರ್ಮಿಕರ ಚುಟ್ಟಿಭತ್ಯೆ ನೀಡದ ಮಾಲೀಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಹೊಸ ಪಿಂಚಣಿ ಯೋಜನೆಯನ್ನು, ಹೊಸ ಪಿಂಚಣಿ ಯೋಜನೆಯನ್ನು, ಹೊಸ ಪೆನ್ಷನ್ ಯೋಜನೆಯನ್ನು, ಹಳೆ ಪೆನ್ಷನ್ ಯೋಜನೆಯನ್ನು ಜಾರಿಗೊಳಿಸಿರಿ, ಹಳೆ ಪೆನ್ಷನ್ ಯೋಜನೆಯನ್ನು ಜಾರಿಗೊಳಿಸಿರಿ. OPS ESI ಪಿಂಚಣಿದಾರಿಗೆ 9,000 ಪಿಂಚಣಿಯನ್ನ, ಎಲ್ಲ ಪಿಂಚಣಿದಾರಿಗೆ 9,000 ಪಿಂಚಣಿಯನ್ನ. ಇನ್ಕಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್, CITU ಜಿಂದಾಬಾದ್. CITU ಅಖಿಲ ಭಾರತ ಬೇಡಿಕೆ ದಿನಾಚರಣೆಗೆ, CITU ಅಖಿಲ ಭಾರತ ಬೇಡಿಕೆ ದಿನಾಚರಣೆಗೆ, ಅಖಿಲ ಭಾರತ ಹೋರಾಟಕ್ಕೆ, ಅಖಿಲ ಭಾರತ ಹೋರಾಟಕ್ಕೆ. ಕಾರ್ಮಿಕ ಬಂಧುಗಳೇ, ಎಲ್ಲ ಕಾರ್ಮಿಕರೇ, ಎಲ್ಲ ಕಾರ್ಮಿಕರೇ, ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ 20,000 ನೀಡಲೇಬೇಕು, ಎಲ್ಲ ಕಾರ್ಮಿಕರಿಗೆ 26,000 ಕನಿಷ್ಠ ವೇತನ ನೀಡಲೇಬೇಕು, ಎಲ್ಲ ಕಾರ್ಮಿಕರಿಗೆ 26,000 ಕನಿಷ್ಠ ವೇತನ ನೀಡಲೇಬೇಕು. ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತುಗಳನ್ನು ಜಾರಿಗೊಳಿಸಿರಿ, ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತನ್ನು ಜಾರಿಗೊಳಿಸಿರಿ. ಕಾರ್ಮಿಕರ 4 ಸಂಹಿತೆಯನ್ನ ರದ್ದುಗೊಳಿಸಿರಿ, ಕಾರ್ಮಿಕರ 4 ಸಂಹಿತೆಯನ್ನ ರದ್ದುಗೊಳಿಸಿರಿ. ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿರಿ, ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಿರಿ. ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿರಿ, ಗುತ್ತಿಗೆ ಕಾರ್ಮಿಕರನ್ನ ರದ್ದುಗೊಳಿಸಿರಿ. ESI PF ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿರಿ, ESI PF ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿರಿ. ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು ಪರಿಗಣಿಸಿರಿ. ಅಂಗನವಾಡಿ ಆಶಾ ಬಿಸಿಯೂಟ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು ಪರಿಗಣಿಸಿರಿ. ಅಂಗನವಾಡಿ ಕಾರ್ಮಿಕರಿಗೆ ಕನಿಷ್ಠ ಸಂಬಳ ಜಾರಿಗೊಳಿಸಿರಿ,
ಜಾರಿಗೊಳಿಸಿರಿ. ಅಂಗನವಾಡಿ ಆಸಾ ಬಿಸಿಯೂಟ ಕಾರ್ಮಿಕರಿಗೆ ಕನಿಷ್ಠ ಸಂಬಳ ಜಾರಿಗೊಳಿಸಿರಿ. 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 ಹೊಸ 3 ಕ್ರಿಮಿನಲ್ ಕೋಡ್ ರದ್ದುಪಡಿಸಿರಿ. 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 ಹೊಸ ಕ್ರಿಮಿನಲ್ 3 ಕೋಡ್ ಅನ್ನ ರದ್ದುಪಡಿಸಿರಿ. 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 ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತುಗಳನ್ನು ಜಾರಿಗೊಳಿಸಿರಿ. 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 ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತುಗಳನ್ನು ಜಾರಿಗೊಳಿಸಿರಿ. 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 ಕಟ್ಟಡ ಕಾರ್ಮಿಕರ ಕಾನೂನು ಸವಲತ್ತನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರಿ. 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 ಕಟ್ಟಡ ಕಾರ್ಮಿಕರಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ನಿಲ್ಲಿಸಿರಿ. ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ನಿಲ್ಲಿಸಿರಿ. 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 ಇನ್ಕಿಲಾಬ್ ಜಿಂದಾಬಾದ್. ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಕಾರ್ಯಕರ್ತರೇ, ಅಂಚನೆ ಮಾತಾ ಈ ಪ್ರದೇಶದ ಜನಪರ ಕಲಕಲಿದ ಬಂಧುಲೆ ಇನಿ ಅಖಿಲ ಭಾರತ ಸಿಐಟಿದ ಬೇಡಿಕೆ ದಿನದ ಅಂಗವಾದ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿನ ವಿರೋಧಿಸದು ಕಾರ್ಮಿಕರನ್ನ ಕಾನೂನು ತಿದ್ದುಪಡಿ ಮಂತದು 4 ಸಂಹಿತೆಯನ್ನು ರಚನೆ ಮಂತದು ಜಾರಿ ಮಲ್ಪೆರೆ ಬೋಪನಂಚಿನ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ಕಾರ್ಮಿಕ ವಿರೋಧಿ ನೀತಿನ ವಿರೋಧಿಸದು ಸಿಐಟಿ ಅಖಿಲ ಭಾರತ ಬೇಡಿಕೆ ದಿನಾಚರಣೆ ಆಚಾರ ಮಂತೊಂದುಂಡು ನೆತ ಅಂಗವಾದ ಇನಿ ಹಲವಾರು ತಿಕ್ಕಡು ಜಿಲ್ಲೆದ ವಿವಿಧ ಭಾಗಲಡು ಕೇಂದ್ರ ಪ್ರದೇಶಲಡು ಪ್ರತಿಭಟನೆ ನಡೆತೊಂದುಂಡು ನೆತ ಅಂಗವಾದ ಇನಿ ಕುತ್ತಾರು ಈ ಪ್ರದೇಶಡ್ಲ ಇಂದೊಂಜಿ ಪ್ರತಿಭಟನಾ ಸಭೆಯನ್ನು ನಡಪೊಂದಿಲ್ಲ. ಈ ಒಂಜಿ ಸಂದರ್ಭಗಳು ಎಂಕಲೊಟ್ಟಿಗೆ ನಮ್ಮೊಟ್ಟಿಗೆ ಸಿಐಟಿದ ಜಿಲ್ಲಾ ಅಧ್ಯಕ್ಷರಾಯಿನ ಜೆ ಬಾಲಕೃಷ್ಣ ಶೆಟ್ಟಿ ಉಳ್ಳೇರು ಅರಣ್ಯ ನಿಖಲ ಮಾತಿನ ಪರವಾದ ಸ್ವಾಗತ ಮಂತೊಂದುಲ್ಲ. ಅಂಚನೆ ಸಿಐಟಿದ ಜಿಲ್ಲಾ ಉಪಾಧ್ಯಕ್ಷರಾಯಿನ ಸುಕುಮಾರ್ ತೊಕ್ಕೊಟ್ಟುಳ್ಳೇರು, ಸಿಐಟಿದ ಜಿಲ್ಲಾ ಉಪಾಧ್ಯಕ್ಷರಾಯಿನ ಪದ್ಮಾವತಿ ಎಸ್ ಶೆಟ್ಟಿ ಉಳ್ಳೇರು, ಅಂಚನೆ ಹಿರಿಯ ರೈತ ಕಾರ್ಮಿಕ ಮುಖಂಡರನ್ನ ಜಿಲ್ಲೆದ ಮುಖಂಡರಾಯನ ಕೃಷ್ಣಪ್ಪ ಸಾಲಿಯನ್ ಉಳ್ಳೇರು, ಅಂಚನೆ ಸಿಐಟಿದ ಜಿಲ್ಲಾ ಮುಖಂಡರಾಯನ ಜಯಂತ್ ನಾಯಕ್ ಉಳ್ಳೇರು ಮುಖ್ಯನ್ ಮಾತಾರೆಲ್ಲ ಇದಕ್ಕೆ ಪರವಾದ ಸ್ವಾಗತ ಮಂತೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ನಮ್ಮ ಸ್ಥಳೀಯ ಮುನ್ನೂರು ಪಂಚಾಯತ್ ಉಪಾಧ್ಯಕ್ಷರಾಯಿನ ಮಾಬಾಲ್ ದೆಪ್ಪಲಿ ಬರಲ್ಲರು ಅರೆಲ್ಲ ನಿಖಲ ಪರವಾದ ಸ್ವಾಗತ ಮಂತೊಂದಿಲ್ಲ. ಅಂಚನೆ ರೈತ ಸಂಘದ ಮುಖಂಡರಾಯಿನ ಶೇಖರ್ ಕುತ್ತಾರು ಮೇರುಳ್ಳರು, ಅಂಚನೆ ಕಟ್ಟಡ ಕಾರ್ಮಿಕರ ತಾಲೂಕು ಕಾರ್ಯದರ್ಶಿ ಆದ ಪುನಃ ಚಂದ್ರಾಸ್ ಪಿಳ್ಳರು, ಅಂಚನೆ ಬಿಡಿ ಲೇಬರ್ ಯೂನಿಯನ್ ಕೊಟ್ಟಕಾರ ಬಿಡಿ ಲೇಬರ್ ಯೂನಿಯನ್ ಕಾರ್ಯದರ್ಶಿ ಆದ ಪುನಃ ವಿಲಾಸಿನಿ ತೊಕ್ಕೊಟ್ಟುಳ್ಳರು, ಅಂಚನೆ ಬಿಡಿ ಲೇಬರ್ ಯೂನಿಯನ್ ಮುಖಂಡರಾಯಿನ ಪ್ರಮೋದಿನಿ ಕಲ್ಲಾಪುಳ್ಳರು, ಅಂಚನೆ ಸಿಐಟಿದ ತಾಲೂಕು ಅಧ್ಯಕ್ಷರಾಯಿನ ಸುಂದರ ಕುಂಪಲ್ ಉಳ್ಳರು, ಅಂಚನೆ ಸಿಐಟಿ ವಲಯ ಮುಖಂಡರಾಯಿನ ಇಬ್ರಾಹಿಂ ಮದಕ ಉಳ್ಳರು, ಅಂಚನೆ ಅರೆಕಲ ಪಂಚಾಯತಿದ ಸದಸ್ಯರಾಯಿನ ಅಶ್ರಾಫ್ ಅರೆಕಲ ಉಳ್ಳರು ಮುಗ್ಲೇನ್ ಮಾತಿರಲ್ಲ ನಿಖಲ ಪರವಾದ ಸ್ವಾಗತ ಮಂತೊಂದುಲ್ಲ. ಅಂಚನೆ ಇತ್ತ ಈ ಒಂಜಿ ಸಂದರ್ಭಡು ಈ ಒಂಜಿ ಪ್ರತಿಭಟನೆ ಬಕ್ಕ ರಾಷ್ಟ್ರ ವ್ಯಾಪ್ತಿ ಈ ಒಂಜಿ ಚಳವಳಿದ ಉದ್ದೇಶನು ನಮ್ಮ ಸಿಐಟಿದ ಜಿಲ್ಲಾ ಅಧ್ಯಕ್ಷರಾಯಿನ ಜೆ ಬಾಲಕೃಷ್ಣ ಶೆಟ್ಟಿ ನಮ್ಮನ್ನು ಉದ್ದೇಶಿಸಿ ಪಾತಿಯರೊಂದು ಹೊರಡ ಕೇಳೋದು. ಮಹಾಜನ ಬಂಧುಲೆ, ಅಂಚನೆ ಈ ಒಂಜಿ ಪ್ರತಿಭಟನಾ ಪ್ರದರ್ಶನಡು ಭಾಗವಹಿಸಿನಂಚಿನ ಸಿಐಟಿಯುದ ಮುಂದಾಳ್ ಮಕ್ಕಳೇ, ಅಂಚನೆ ಕಾರ್ಯಕರ್ತರೇ, ಉಳಿದ ಮಹಾಜನ ಬಂಧುಲೆ, ಸಿಐಟಿಯು ಅಖಿಲ ಭಾರತ ಸಮಿತಿದ ಕರೆ ಪ್ರಕಾರ ಇಡೀ ದೇಶದಾದ್ಯಂತ ಈ ದೇಶದ ಕಾರ್ಮಿಕ ವರ್ಗದ ಎನ್ಮ ಪ್ರಮುಖವಾಯಿನ ಬೇಡಿಕೆ ತುಂಬುವುದು
ಒಂಜಿ ಪ್ರತಿಭಟನಾ ದಿನಾಚರಣೆ ಆಚರಣೆ ಮಲ್ತೊಂದುಂಡು. ಒಂದಲ ನಂಗೆ ಮಾತು ಗೊತ್ತಿದ್ದಲಕನೆ ಕರಿನ ಏಪ್ರಿಲ್ ಹಿಡಿದು ಮೇ ಜೂನ್ ಮುಟ ಈ ದೇಶದ ಪಾರ್ಲಿಮೆಂಟ್ಗೆ 18ನೇ ಮಹಾ ಚುನಾವಣೆ ನಡೆಸಿರ್ತದೆ. ಈ ಚುನಾವಣೆಗೆ ನಮ್ಮ ದೇಶದ ಜನಕುಲು ಒಂಜಿ ಪಕ್ಷಕ್ಕೂ ಸ್ಪಷ್ಟ ಬಹುಮತನು ಕೊಡ್ತಿದ್ದಾರೆ. ಈ ಚುನಾವಣೆದ ಸಂದರ್ಭಡು ಇನಿ ಆಡಳಿತ ಮಂತ್ರಿನಂಚಿನ ಬಿಜೆಪಿ ಆಯ್ತ ನೇತೃತ್ವ ವಹಿಸಿನಂಚಿನ ಶ್ರೀಮಾನ್ ನರೇಂದ್ರ ಮೋದಿಯರೇ ಎಂಗ್ಲೆಗೆ ಈ ಸರ್ತಿ 400 ಸೀಟ್ ಎಂಗ್ಲೆಗೆ ಬರ್ಪುಂಡು ಆ ಮೂಲಕ ಎಂಗ್ಲು 3ನೇ ಸರ್ತಿಗೆ ಈ ದೇಶದ ಅಧಿಕಾರಕ್ಕೂ ಬರ್ಪ ಅಂತಂಪಂಚಿನ ಬಾರಿ ಮಲ್ಲ ಒಂಜಿ ಪ್ರಚಾರನ ಕೊರ್ದು ಒಂಜಿ ಆ ಚುನಾವಣೆಯನ್ನು ಎದುರಿಸಿರು. ಅಡ ಬಂದಲೆ ಚುನಾವಣಾ ರಿಸಲ್ಟ್ ಮುರಣಿ ಜೂನ್ ಬಂದಾಗ ನಮ್ಮ ತೂಪ 400 ಸೀಟ್ದ ಬದಲಿಗೆ ಬಿಜೆಪಿಗೆ ಈ ಸರ್ತಿ 240 ಸೀಟ್ ಬೈದನು. ಮೆಜಾರಿಟಿ ಅಧಿಕಾರ ಈ ದೇಶದ ಜನಕುಲು ಕೊಡ್ತಿದ್ದಾರೆ. ಹಣ ಇನಿ ಬೇತೆ ಸಣ್ಣ ಪುಟ್ಟ ಪಕ್ಷಗಳನ್ನು ತೆತ್ತೊಂದು ಇನಿ ಕೇಂದ್ರಡೆ ಪಿರ NDA ಸರ್ಕಾರ ಬಿಜೆಪಿ ನೇತೃತ್ವದ ಅಧಿಕಾರ ಬೈದನು. ಕರಿನ 10 ವರ್ಷಡು ಬಿಜೆಪಿ ಈ ದೇಶದ ಆ ರೀತಿಯ ಆಡಳಿತ ಮಂತ್ರಿ ಬಂದ ಬಗ್ಗೆ ಈ ದೇಶದ ಜನಗಳಿಗೆ ಗೊತ್ತಿತ್ತಿನ ವಿಚಾರ. ಬಿಜೆಪಿ ಅಧಿಕಾರ ಬತ್ತಿನ ಪಕ್ಕ ಅಕಲ್ನ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ ನೀತಿನೇ ಇನಿ ಹಕ್ಕಲು ಜಾರಿ ಕಣತಿದ್ದಾರೆ. ನಮ್ಮ ದೇಶದ ರೈತರೇ ದೆಹಲಿಡೆ ಸುಮಾರು 1 ವರ್ಷ 2 ತಿಂಗಳು ಅಕುಲಕಂತನಂಚಿನ ಕಾನೂನದ ತಿದ್ದುಪಡಿದ ವಿರುದ್ಧವಾದ ಹೋರಾಟ ಮಾಡ್ತಾರೆ. ಸುಮಾರು 700 ಜನ ರೈತರೇ ಪ್ರಾಣ ಬಲಿದಾನ ಕೊಡ್ತಾರೆ. ನಮ್ಮ ತುಯ್ಯ ಮಾತ್ರತ್ತೆ ಬಿಜೆಪಿ ಸರ್ಕಾರ ಈ ದೇಶದ ಬಂಡವಾಳಶಾಹಿಗಳಿಗೆ ಅಂಚನೆ ಪರದೇಶದ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲಕರ ಆಪ್ಲೇಕ ಈ ದೇಶದ ಕಾರ್ಮಿಕ ಕಾನೂನನ್ನೇ ಬದಲಾವಣೆ ಮಾಡಿದ್ದಾರೆ. ನಮ್ಮ ದೇಶದ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ತಿಕ್ಕು ನಡೆದು ತುಂಬು, ಸ್ವಾತಂತ್ರ್ಯ ತಿಕ್ಕು ನಡೆದು ಬಗ್ಗ ನಿರಂತರವಾದ ತ್ಯಾಗ ಬಲಿದಾನ ಮಾಡ್ತಿದೆ. ಸುಮಾರು 29 ಕಾರ್ಮಿಕ ಕಾನೂನನ್ನೇ ಸ್ಥಾಪನೆ ಮಾಡ್ತಿದ್ದೇನೆ. ಬೇರೆ ಬೇರೆ ರೀತಿಯ ಕಾನೂನು ಈ ರೀತಿಯ ESI ಕಾನೂನು ಪರ್ಯಾವು, ಅದನ್ನು ಗ್ರಾಚ್ಯುಟಿ ಕಾನೂನು ಪರ್ಯಾವು, ಕನಿಷ್ಠ ಕೂಲಿ ಕಾನೂನು ಪರ್ಯಾವು, ಇಂಚಿನ ಹಲವಾರು 29 ಕಾನೂನನ್ನೇ ಈ ದೇಶದ ಕಾರ್ಮಿಕ ವರ್ಗ ಸ್ಥಾಪನೆ ಮಾಡ್ತಿರ್ತಾರೆ. ಹಣವೇನು ಮಾತಾ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅನುಕೂಲಕರವಾದ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ 29 ಕಾನೂನೆಲ್ಲ ಐನ ಮಲ್ತಿದೆ. 4 ಸಂಹಿತೆ ಆದ ಮಲ್ತಿನ ನಮ್ಮ ತುಯ್ಯ. ಈ 4 ಸಂಹಿತೆಡೆ ಕಾರ್ಮಿಕ ವರ್ಗದ ಹಕ್ಕುಲೇ ಸಂಪೂರ್ಣವಾದ ತೆಗೆದಿದ್ದಾರೆ. ಆಯ್ತ ವಿರುದ್ಧವಾದ ಈ ದೇಶದ ಕಾರ್ಮಿಕ ವರ್ಗ ಮಾತೆರೆಲ್ಲ ಒಟ್ಟು ಸೇರಿಸದೆ ಹೋರಾಟ ಮಂತ್ರಿಯಲ್ಲ ನಮ್ಮ ತುಯ್ಯ. ಅವೇ ಬರ್ತುಡು ದೇಶದ ಬೆಲೆ ಏರಿಕೆ ಗಂಭೀರವಾದಿತ್ತನೆ. ಆನಿ 2014ನೇ ಇಸ್ವಿಡೆ 1 ಗಂಟೆ ಗ್ಯಾಸಿಗೆ 450 ರೂಪಾಯಿ ತಂದಾಂಡ ಶ್ರೀಮಾನ್ ನರೇಂದ್ರ ಮೋದಿ ಆಡಳಿತದ ಅವಧಿಡೆ 1200 ರೂಪಾಯಿ ಮುಟ್ಟ ಏರಿಕೆ ಆದಿತ್ತನೆ. ಪ್ರತಿ ಒಂದು ವಸ್ತುಗಳ ಏರಿಕೆ ಮಾಡ್ತಿದೆ. ಈ ದೇಶದ ಜನಕ್ಕೇನು, ಈ ದೇಶದ ಜನಸಾಮಾನ್ಯರೇ ಸಮಸ್ಯೆಗಳಿಗೆ ಒಳಗಾಯಿಸಿ ನಮ್ಮ ತುಯ್ಯ. ಆಯ್ತ ವಿರುದ್ಧವಾದ ದೇಶದ ಕಾರ್ಮಿಕ ವರ್ಗ ಹೋರಾಟ ಮಾಡ್ತಿದ್ದಾನೆ, ರೈತರು ಹೋರಾಟ ಮಾಡಿದ್ದಾರೆ. ಆಯ್ತ ಫಲವಾದ ಮುರಣಿ ನಡೆತಿನ ಚುನಾವಣೆ ಬಿಜೆಪಿಗೆ ಈ ದೇಶದ ಜನಕುಲು ಸಂಪೂರ್ಣವಾಗಿ ನೆಂಚಿನ ಬಹುಮತವನ್ನು ಕೊಡ್ತಿದ್ದಾರೆ. ದಯಪಂಡ ನಡೆದು ಆಯ್ತಾತ್ರ ಇತ್ತ ಇನಿ ಪಿರ 3ನೇ ಬಾರಿಗೆ ಪಿರ ಸರ್ಕಾರ ರಚನೆ ಆತನೆ. ಇನಿ ಭಕ್ತಿ ಲೆಕ್ಕನೆ
ಕೇಂದ್ರ ಸರ್ಕಾರ ಈ ದಾಳಿ ಮಲ್ತೊಂದು ಬಂದ ಇನಿ ಈ ದೇಶದ ಕಾರ್ಮಿಕ ವರ್ಗದ ರೈತ ವರ್ಗದ ಜನಸಾಮಾನ್ಯರ ಮಿತ್ತೆ ಇನಿ ದಾಳಿನ ಪ್ರಾರಂಭ ಮಾಡ್ತದೆ ಈ ಓಡೆ ಉಂಟ ಪಂಡ ಓಡೆ ಮುರಣಿದ ಪೇಪರ್ನ ಮತ್ತಿಯ ದಾನೆ ಬಂಡ ಹೊಸ ಈ ಊಜಿ ಕ್ರಿಮಿನಲ್ ಕೋಡ್ ಬ್ರಿಟಿಷರ್ನ ಕಾಲದ ಪೆಂಚಿನ ಕ್ರಿಮಿನಲ್ ಕೋಡ್ ಪೆಂಚಿನ ಉಂಡ ಐನು ಬದಲಾವಣೆ ಮಾಡ್ತದೆ ಇನಿ ಹಕ್ಕಲು ಇನಿ ಒಂಜಿ ಹೊಸತಾಯಿನ ನೇನಿ ಕನಾಯಿದ್ದಾರೆ ನೆತ್ತ ಪರಿಣಾಮ ನಿಂತ ಅತಿ ಬಡವೆ ನಮ್ಮ ಊರುಡು ಪೇಂಟದ ಸರಿತೆ ನಡಪಂಜ ಬೀದಿ ಬದಿ ವ್ಯಾಪಾರಿ ನಮಿತ್ತಿನಿ ದಾರಿಯಾಪನಂಚಿನ ಫಸ್ಟ್ ಇನಿ ಬೈದಿಲೆ ಇನಿ ಬೀದಿ ಬದಿ ಟೋರಿ ವ್ಯಾಪಾರಿ ಮಲ್ಪೇನ ಇನಿ ಶ್ರೀಮಂತೆ ಮಲ್ಲಕ್ಕಲು ఆయన ಮಿತ್ತ ಕೇಸ್ ಮಾಡ್ತದೆ ಇನಿ ఆయన ಮಿತ್ತ 5,000 ರೂಪಾಯಿ ದಂಡ ಮಾತ್ರ ಜೈಲು ಶಿಕ್ಷೆ ಮಲ್ಪಂಚಿನ ಕಾನೂನು ಇನಿ ಕನಾಯಿದ್ದಾರೆ ಇಂಚಿನ ಬೆದವೇತ ರೀತಿದ ಇನಿ ಈ 20 ಕಾರ್ಮಿಕ ಕಾನೂನಿನಿಂದ ನಾನು ಸಂಹಿತೆ ಅದು ಮಾಡ್ತಿದ್ದೇನೆ ಐನಿನೆ ಆ 4 ಸಂಹಿತೆನೆ ಜಾರಿ ಮಾಡ್ತಾರೆ ಇನಿ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಅಧಿಸೂಚನೆಯನ್ನು ಬಿದಾಪಾದನೆ ಅವು ಮಾತ್ರ ಇನಿ ಬೇತೆ ಬೇತೆ ರೀತಿಯ ಕಾರ್ಮಿಕ ಕಾನೂನು ಇನಿ ಭವಿಷ್ಯ ನಿಧಿ ಇತನೆ ಸ್ವಾಗತ ಮಂತ್ರಂಚಿನ ನಮ್ಮ CIT ರೋಹಿದಾಸ್ ಪಂಡರ್ ಭವಿಷ್ಯ ನಿಧಿ ಇನಿ ಹೆಂಚಿನ ಭವಿಷ್ಯ ನಿಧಿ ಆ ಭವಿಷ್ಯ ನಿಧಿಗೆ ಕಾರ್ಮಿಕರ ಭವಿಷ್ಯ ನಿಧಿ ಐಕು ದುಡ್ಡು ಕಟ್ಟಿಸಿ ನಿಂತ ಮಾಲೀಕರು ಅಕ್ಕಳ ಕಾರ್ಮಿಕರನ್ನ ಕಟ್ಟಿದನ ದುಡ್ಡಿನ ಪ್ರಾವಿಡೆಂಟ್ ಫಂಡ್ ಕಟ್ಟಿ ಸೇರಿದ ಐದು ಕಟ್ಟಿದ ವಾಯಿನ ಕಾನೂನು ಇತ್ತನೆ ಅಗ್ಲಿಗೆ ಶಿಕ್ಷೆ ಇತ್ತನೆ ಜೈಲು ಕೊರಪಿನ ಕಾನೂನು ಇತ್ತನೆ ವಿಪರೀತ ದಂಡ ಇತ್ತನೆ ಆಂಡ ಇನಿ ಐನು ಮಾತ್ರ ಇನಿ ಕಡಿಮೆ ಮಲ್ಪಂಚಿನ ಯೋಜನೆ ಇನಿ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಮಲ್ತೊಂದು ಅಪ್ಪ ಈ ಪ್ರಾರಂಭಿಕ ಹಂತೊಡೆ ಇನಿ ಅಕ್ಲಿಗೆ ಮೆಜಾರಿಟಿ ಇಜ್ಜಿನಿತ್ತನಲ್ಲ ಇನಿ ಕಾರ್ಮಿಕ ವರ್ಗದ ಮಿತ್ತೆ ರೈತ ವರ್ಗದ ಮಿತ್ತೆ ಈ ಒಂಜಿ ಕೇಂದ್ರ ಸರ್ಕಾರ ಇನಿ ದಾಲಿನ ಕನಪನ ಈ ಪೊರ್ತುಡೆ CITU ಇತ್ತೆ ಜನಕ್ಕೇನು ಜಾಗೃತಿ ಮಲ್ಪರೆ ಈ ಒಂಜಿ ಕಾರ್ಯಕ್ರಮ ನೀನು ಪಾಡ್ತಾರೆ ದಯಪಂಡ ನನ್ನ ದುಂಬದ ದಿನಕ್ಲೆಡೆ ಈ ಬಿಜೆಪಿ ನೇತೃತ್ವದ NDA ಸರ್ಕಾರದ ಹೆಂಚಿನ ಜನವಿರೋಧಿ ನೀತಿಲುಂಡ ಹೆಂಚಿನ ಸರ್ವಾಧಿಕಾರಿ ವಿರೋಧಿ ನೀತಿಲುಂಡ ಐನು ಎದುರು ಮಲ್ಪರೆ ದೇಶದ ಕಾರ್ಮಿಕ ವರ್ಗ ಇನಿ ತಯಾರೋಡ ಆಪುಡು ಇನಿ ಎಂಕುಲು ಜೀತನ ಎನ್ನ ಬೇಡಿಕೆಲು ದಾನೆಂಡು ಇನಿ ಎನ್ನ ಬೇಡಿಕೆಲು ಎಂಕುಲು ಇನಿ ಪಂಪ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ NDA ಸರ್ಕಾರ ಪಂಪ ಈರು ತಾನೇ 20 ಕಾನೂನನ್ನು ಇನಿ ಐನೆ ಒಂಜೆ ಮಲ್ತದೆ ನಾನು ಸಂಹಿತೆ ಮಲ್ತದೆ ಬೇರೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲಕರ ಅಂತೊಂದುಲ್ಲರ ಐನೀನು ರದ್ದು ಮಾಡ್ಕೊಡೋದು ಎಂಕುಲಿನಿ ಪನೊಂದಿಲ್ಲ ಆ ಬೇಡಿಕೆ ನೀನು ಎಂಕುಲು CITU ಮಾತ್ರ ಇಡೀ ಕಾರ್ಮಿಕ ಸಂಘಟನೆಯಲ್ಲಿ ಕೇಳೊಂದು ಅವು ಮಾತ್ರ ಇನಿ ನಮ್ಮ ಪಂಪ ಹೆಂಚಿನ ನಮ್ಮ ಉದಾರೀಕರಣ ನೀತಿದ ಫಲವಾದೀನಿ ಮಾತೆಲ್ಲ ಇನಿ ಖಾಸಗೀಕರಣ ಮಲ್ತೊಂದು ಮುಕ್ಕಲು ಬೈತಾರೆ ಐನು ಮುಂದುವರ್ಸ್ಯಾರೆ ಬ್ಯಾಂಕ್ ಖಾಸಗೀಕರಣ ಮಾಡ್ತಾರೆ ವಿಮಾನ ನಿಲ್ದಾಣ ಖಾಸಗೀಕರಣ ಮಾಡ್ತಾರೆ ರೈಲ್ವೆ ನಿಲ್ದಾಣ ಖಾಸಗೀಕರಣ ಮಾಡ್ತಾರೆ ಇನಿ LIC ಖಾಸಗೀಕರಣ ಮಾಡ್ತಾರೆ ಪ್ರತಿ ಒಂದೆಲ್ಲ ಇನಿ ಖಾಸಗಿ ಕೊರ್ಪೊರೇಷನ್ ಧೋರಣೆನೇ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಕರಿನ 10 ವರ್ಷಗಳ ಮತ್ತೊಂದು ಇತ್ತ ಪಿರಾಧಿಕಾರ ಬತ್ತನ ಸಂದರ್ಭಟ್ಲ ಇನಿ ಐನು ಮುಕ್ಕಲು ಮುಂದರ್ಸೋದಲ್ಲೇ ಎಂಕುಲಿನಿ ಪಂಪ CITU ಕಾರ್ಮಿಕ ಸಂಘಟನೆ ಇನಿ ಪಂಪಡು ಈ ಒಂಜಿ ಖಾಸಗೀಕರಣ ನೀತಿ ಹೆಚ್ಚುಂಡ ಐನ ನಿಕ್ಕುಲು ಉಂಟಾಡು ಎಂಕುಲಿನಿ ಇನಿ ಪನೊಂದುಲ್ಲ ದೇಶ ಜನ ವಿರೋಧಿ ಐನಂಚಿನ ಖಾಸಗಿ ನೀತಿ ಈ ದೇಶದ ಸಂಪತ್ತು ಜನಕುಲ ಸಂಪತ್ತು ಐನ ಖಾಸಗಿ ದಾಖಲೆಗೆ ಮಾರಬಲ್ಲಿ ಎಂಕುಲಿನಿ ಪನೊಂದುಲ್ಲ ಐದೊಟ್ಟಿಗೆ ಎಂಕುಲು ಪಂಪ ಕಾರ್ಮಿಕರಿಗೆ ಅವು ಒಂಜಿ ಕೆಲಸ ಮಲ್ಪಡಕಲು ಅಂಗಡಿ ಇಡು ಮಲ್ಪಾಡೆ ಅದನ್ನ ಬೇತೆ ಫ್ಯಾಕ್ಟರಿ ಮಲ್ಪಾಡೆ ವೈಟ್ ಮಲ್ಪಾಡೆ ಅಕ್ಲಿಗೆ ತಿಂಗಳಿಗೂ 20,000 ರೂಪಾಯಿ ಕನಿಷ್ಠ ಕೂಲಿ ನಿಗದಿ ಮಲ್ಪಲಿದೆ ಪಲ್ಪ ಶ್ರೀಮಾನ್ ನರೇಂದ್ರ ಮೋದಿರೇ ಇನ್ನ ಸರ್ಕಾರದ ಇನಿ ಕನಿಷ್ಠ ಕೂಲಿ ಐತೆ ಇನಿ ಕನಿಷ್ಠ ಕೂಲಿ ಪುರಿ ದಿನಕ್ಕೂ 176 ರೂಪಾಯಿ
₹171 ಈ ರಾಷ್ಟ್ರೀಯ ಕನಿಷ್ಠ ಕೂಲಿ ಮಾಡಿದ್ದಾರೆ. ಇನ್ನು ಏತಾಪಡು ತಿಂಗಳಿಗೂ ₹4,000 ಅಪ್ಪಡು ತಿಂಗಳಿಗೂ ₹4,000 ಈ ದೇಶದ ಜನಕ್ಕೆ ಇನಿ ಬದುಕಿನ ಸಾಧ್ಯ ಉಂಟ ಪಂಪಿನೇ ನಿಗಲ NDA ಸರ್ಕಾರ BJP ಸರ್ಕಾರ ಇನಿ ಆಲೋಚನೆ ಮಾಡ್ಕೊಡೋದು ನೆಂಕುಲಿ ನೀ ಪರೊಂದಿಲ್ಲ. ಐದಾತ್ರ ಮಾತೆರೆಗಳ ಕನಿಷ್ಠ ಕೂಲಿ ರಾಷ್ಟ್ರೀಯ ಕನಿಷ್ಠ ಕೂಲಿ ತಿಂಗಳಿಗೂ ₹25,000 ಪಂಪುಲೆ ಪಂಪಿನೇ ಅಂತ ಪರೊಂದಿಲ್ಲ. ನನ್ನಂಜಿ ನಿಗಲು ಖಾಸಗೀಕರಣ ಮಾಡ್ತಂದಿಲ್ಲರಿ ಮಾತೆಟ್ಲ ಇನಿ ಗುತ್ತಿಗೆ ಆಧಾರಡಿನಿ ಬೆನ್ಪೊಂದಿಲ್ಲರಿ ಗುತ್ತಿಗೆ ಆಧಾರಡು ನಿಕ್ಕಲು ಬೆನ್ಪನಗ ಆ ಕಾರ್ಮಿಕರಿಗೆ ಒವೇ ಒಂಜಿ ಸಾಮಾಜಿಕ ಭದ್ರತೆ ಇಜ್ಜಿ ಅಕ್ಲೆಗೆ ಗುತ್ತಿಗೆ ನಿಕ್ಕಲು ಬದಲು ಮಲ್ಪಾರೆ ಗುತ್ತಿಗೆ ನಿಕ್ಕಲು ಬದಲು ಮಲ್ಪರಾಗ ಅಗಲ ಪ್ರಾವಿಡೆಂಟ್ ಫಂಡ್ ಪೋಪುಡು ಅಗಲ ಪೆನ್ಷನ್ ಪೋಪುಡು ಮಾತೈನಿ ಪೋಪುಡು ನಿಗಲು ಗುತ್ತಿಗೆನೆ ಬದಲು ಮಲ್ಪರಾಗ ಕಾರ್ಮಿಕರನ್ನ ಹೆಂಚಿನ ಸೌಲಭ್ಯ ಉಂಟ ಐನು ನಿಕ್ಕಲು ಕಾಯಂ ಮಲ್ಪಡು ಎಂಕುಲಿ ನಿಕ್ಲೆಗೆ ಪನೊಂದಿಲ್ಲ ಆಯ್ತಾ. ಒಟ್ಟಿಗೆ ನೈನಿ ಕಾಂಟ್ರಾಕ್ಟ್ ಕಾರ್ಮಿಕರೇ ಕಾಂಟ್ರಾಕ್ಟ್ ನಿಕ್ಕಲು ಬೆನ್ಪಾರೆ ಅಗ್ಲೆಗೆ ತಾರತಮ್ಯ ಮಂತೊಂದಿಲ್ಲರೆ ಮಾತೆರೆಗಳ ಸಮಾನ ಕೂಲಿ ನಿಕ್ಕಲು ಕೊರಡು ನಿಕ್ಕಲು ಪನೊಂದಿಲ್ಲ. ಅವು ಮಾತ್ರ ಎತ್ತು ಬಂದಿಲ್ಲ ಭವಿಷ್ಯ ನಿಧಿಡೆ ಇನ್ನು ಏರಿ ಮಾಲೀಕರೇ 3 ವರ್ಷ 4 ವರ್ಷ 5 ವರ್ಷ ಕಾರ್ಮಿಕರನ್ನ ವಸೂಲ್ ಮಂತ್ರ ದುಡ್ಡು ಕಟ್ಟನ್ನೇ ಇನ್ನು ಐನು ಮೋಸ ಮಂತೊಂದಿಲ್ಲರಿ ಅಂಚಾದೆ ಅಕ್ಲೆಗೆ ಕಠಿಣವಾದ ಶಿಕ್ಷೆ ಮಲ್ಪಡು ಮಾತ್ರ ಎತ್ತೆ ಅಕ್ಲೇನೆ ಜೈಲಿಗೆ ಪಾಟ್ನಂಚಿನ ಕಾನೂನುಗಳು ಕನ್ನವಡು ಮಾತ್ರ ಎತ್ತೆ ಏರೇರಿ ಮಾಲೀಕರು ಕಾರ್ಮಿಕരുടെ ಕಡಿತ ನಂತರ ಪ್ರಾವಿಡೆಂಟ್ ಫಂಡ್ ಕಟ್ಟಿಸಿರ ಅಂಚಿನ ನಿಕ್ಕಲು ಕಮದೆ ತೊರಡುವಂಪಲೆ ಕೊಡು ಎಂದು ನೀವು ಒತ್ತಾಯ ಮಂತೊಂದಿಲ್ಲ. ಈ ದೇಶದ ಕಾರ್ಮಿಕರು ಅಜಿಪ್ಪ ವರ್ಷ ಮುಟ್ಟ ಬೆನ್ಪೇರಿ ಅಕ್ಲೆ ಬೆಂದಿದಾಯ ನಿರ್ಬಕ್ಕ ಅಕ್ಲು ಇಲ್ಲಿನ ಕುಲದು ಜೀವನದ ಪಡ್ನಾಂಡ ಅಕ್ಲೆಗೆ ಜೀವನ ನಿರ್ವಹಣೆ ಮಲ್ಪಂಚಿನ ಪಿಂಚಣಿ ಕೊರಡು ಇನ್ನು ಬೀಡಿ ಕಾರ್ಮಿಕರಿಗೆ ಪಿಂಚಣಿ ಕೊಡ್ಪಾರೆ ಏತು ಕೊಡ್ಪಾರೆ ಕೊಡ್ಪಾರೆ ₹800 ಕೊಡ್ಪಾರೆ ಹೆಚ್ಚ ಬಂಡ ₹1,000 ಕೊಡ್ಪಾರೆ. ಈ ₹1,000 ಪಿಂಚಣಿದೆ ಇನಿ ಬದುಕರ ಸಾಧ್ಯ ಉಂಡ ನಿಗಲ MLA ನಕ್ಲೆಗೆ ಪಿಂಚಣಿ ಎತ್ತು ಕೊಡ್ಪಾರೆ ಒಂಜಿ MLA ಒಂಜಿ MP ನಕುಲು ಅಕುಲು 3 ವರ್ಷ 2 ವರ್ಷ MP ಆದಿತ್ತು ನಂಡಲ ಅಕ್ಲೆಗೆ 50,000 70,000 ₹1 ಲಕ್ಷ ಮುಟ್ಟ ನಿಗಲು ಪಿಂಚಣಿ ಕೊಡ್ಪಾರೆ. ಅಣ್ಣ ಬಡವರಿಗೆ ಅಕ್ಲು ಬೆಂದಿದೆ ಈ ದೇಶಕ್ಕೆ ಉತ್ಪತ್ತಿ ಬಂದ ನಂತರ ಬಡವರಿಗೆ ಅಕ್ಲು ನಿವೃತ್ತಿ ಅನಗ ₹1,000 ನಿಗಲು ಕೊಡ್ನಾನ ಅಕ್ಲು ಆ ರೀತಿ ಜೀವನ ತೆಪ್ಪನು ಆಯ್ತು. ಒಟ್ಟಿಗೆ ಎಂಕಲು ಪಂಪ ಇನಿ ಸಾಮಾಜಿಕ ಪ್ರತಿಯೊಂದು ಕಾರ್ಮಿಕಗಳ ಸಾಮಾಜಿಕ ಭದ್ರತೆ ಕೊರಡು ಬೆಲೆ ಏರಿಕೆಯನ್ನು ಕಡಿಮೆ ಮಲ್ಪಡು ಜನಸಾಮಾನ್ಯರಿಗೆ ಬದುಕಿನ ಆಪರೇಕರಿಗೂ ಮಲ್ಪಡು ರೇಷನ್ ನಿಗುಲು ಮಾತ ವಸ್ತುನಲ್ಲಿ ಹಾಕ್ಲೆ ಕೊರಡು ಒಂದು ರೇಷನ್ ಕಾರ್ಡ್ 14 ಬಗೆದ ಐಟಮು ಕೇಂದ್ರ ಸರ್ಕಾರಕ್ಕೂ ಕೊರಲು ಸಾಧ್ಯ ಪಡ್ದಂಡ ಉಲ್ಪದ ಸರ್ಕಾರ ಕೇಂದ್ರ ಸರ್ಕಾರ ಕೊರಡೋನು ಎಂಕ್ಲಿನಿ ಪಂಪ ಅಪಗ ಆ ರೀತಿ ಕಾರ್ಮಿಕ ವರ್ಗದ ಅಂಚನೆ ರೈತ ವರ್ಗದ ಹಿತವನ್ನು ಕಾಪಾಡುವ ಕೊಡು ಏನೆಂಕ್ಲು CITU ಪರಂದಲ್ಲ ದುಂಬದ ದಿನಕ್ಲೇಡೆ ನಿಖಲ ಈ ಒಂದು ಆಡಳಿತ ಇದೇ ರೀತಿ ದುಂಪ ಹೊಡೆದಿತ್ತಂಡ ಈ ದೇಶದ ಕಾರ್ಮಿಕ ವರ್ಗ ಸಂಪೂರ್ಣವಾದ ಎಚ್ಚೆತ್ತಿದೆ. ನಿಖಲ ವಿರುದ್ಧವಾಗಿ ಹಂಚಿನ ಒಂದು ಚಳವಳಿ ನಿಖಲ ವಿರುದ್ಧವಾಗಿ ಹಂಚಿನ ಹೋರಾಟವನ್ನು ಮಲ್ಪುಣ ಬಂಡಲೆ ಕೊಡು ಎಂಗ್ಲು ಪಂಪ ನಿಖಲಿಗೆ ಈ ಸರ್ತಿ 240 ಸೀಟು ಬರ್ರೆ ಅವು ಕೇಂದ್ರಡೆ ನಿಖಲೆ ಮೆಜಾರಿಟಿ ಇಜ್ಜಿ ಬೇತ ಸರ್ಕಾರದ ಬೆಂಬಲಡು ಇನ್ನು ನಿಖಲ ಅಧಿಕಾರ ಮಲ್ಪಾರ ನಿಂತಂಡ ನನ್ನದ ಚುನಾವಣೆ ನಿಖಲು ದುಂಪೋಪಜಾರೆ ಗಾಯಪಂಡ ಇನ್ನಿ ನಿಖಲ ಸರ್ಕಾರ ಖಂಡಿತವಾದ ಅರ್ಧೊಡೆ ಬೂರುಳು ಐದಾತ್ರ ನಿಖಲು ಎಚ್ಚರಿಕೆ ಕೊಡ ಎಂಕಲು ಪನೊಂದಿಲ್ಲ. CITU ಈ ದೇಶದ ಕಾರ್ಮಿಕ ವರ್ಗದ ಪರವಾದ ಸ್ವಾತಂತ್ರ್ಯ ತೆಕ್ಕು ಹಿಡಿದು ತುಪ್ಪಲ ಸ್ವಾತಂತ್ರ್ಯ ಹಿಡಿದು ಬೊಕ್ಕಲ ನಿರಂತರವಾದ ಹೋರಾಟ ಮಂಚನಂಚಿನ ಈ ಕೆಂಬಾಟದ ಮೂಲಕ ಈ ದೇಶದ ಪ್ರತಿ ಒಂದು ಜನಕ್ಕುಲ್ನ ಸಮಸ್ಯೆ ಲೆಕ್ಕಪಡೋದು ಎಂಕಲು ಹೋರಾಟ ಚಳವಳಿ ಎಂಕಲು ನಿರಂತರವಾದ ದುಂಬುಕೊನಪ್ಪ ಬಂದ್ಬಿಡ ಪರೊಂದು ಈ ಒಂಜಿ ಚಳವಳಿ ಭಾಗವಹಿಸಿರಂಚಿನ ಈ ಊರ್ದ ಮಾತು ಬಂಧುಲೆಗಳ CITUದ ಕಾರ್ಯಕರ್ತರೆಗಳ ದಕ್ಷಿಣ ಕನ್ನಡ ಜಿಲ್ಲಾ CITU ಜಿಲ್ಲಾ ಸಮಿತಿದ ಒತ್ತಡದ ಕೃತಜ್ಞತೆ ಸಲ್ಲಿಸದೆ ಎಂಕಿತ ಪಾತ್ರ ಅವಕಾಶ ಕೊರ್ನ ನಿಗಲೆ ಮಾತರೆಗಳ ಕೃತಜ್ಞತೆ ಸಲ್ಲಿಸದೆ ಪಾತ್ರ ಅಂತ ಬಡು ಉದ್ದೇಶಿಸಿದ
CITದ ಜಿಲ್ಲಾ ಉಪಾಧ್ಯಕ್ಷರಾದ ಸುಕುಮಾರ್ ತೊಕ್ಕೊಟ್ಟು ಪಾತಿರಣ್ಣವರನ್ನು ಕೇಳುವೆ. ಈ ಸಂದರ್ಭ ನಮ್ಮೊಟ್ಟಿಗೆ ಉಳ್ಳಾಲ ತಾಲೂಕು ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಜನಾರ್ದನ ಕುತ್ತಾರು ಉಳ್ಳೇರೆಲ್ಲ ಸ್ವಾಗತ ಮಾಡಿ. ಈ ಕುತ್ತಾರು ಜಂಕ್ಷನ್ CITದ ಕೆಂಪು ಬಾವುಟ 11 ಈ ಒಂಜಿ ಅರ್ಧ ಗಂಟೆ 1 ಗಂಟೆ ಒಂದು ಪ್ರತಿಭಟನಾ ಪ್ರದರ್ಶನ ಮಾಡ್ಕೊಂಡು ದಾಯಕವನ್ನು ಪಡೆದು ಲೇಖ ತುಂಬ ಪಾತಿರನ CITದ ಜಿಲ್ಲಾ ಅಧ್ಯಕ್ಷರು ಕಾಮಲಿ ಬಾಲಕೃಷ್ಣ ಪಂಡೇರು ಇನ್ನು ಮುಲ್ಪ ಮಾತ್ರ ಎತ್ತು ಇನ್ನು ಕುಡ್ಲಡ ಆತನು ಮೂಡಬಿದ್ದಡ ಆತನು ಈ ಜಿಲ್ಲೆದ ಬೇತೆ ಬೇತು ಬಾಗೋಡು ಪೂರ ಆತನು ಇದು CITದ ಅಖಿಲ ಭಾರತ ಕರೆ ಅಂದರೆ ದೇಶವ್ಯಾಪಿಯಾದ ಈ ಒಂದು ಪ್ರತಿಭಟನೆ ನಡಪು ದಾಯಕನ್ ಪಂಡ ಮೋದಿ ಸರ್ಕಾರ 2020 4 ಕಾರ್ಮಿಕ ಸಂಹಿತೆನೆ ಕಾನೂನಾದ ಪಾಸ್ ಬಂತು ಆನ್ ಇತ್ತೆ ಮುಟ್ಟ ಜಾರಿ ಡುಪ್ಪನಂಚಿನ ಕಾರ್ಮಿಕ ಕಾನೂನು ಮಾತ್ರ ರದ್ದು ಮಾಡ್ತದೆ ಅದಕ್ಕೆ ಬದಲಾದ 4 ಕಾರ್ಮಿಕ ಸಂಹಿತೆನೆ ಆಗಲೇ ಕಾನೂನಾದ ಮಲ್ತೇನೆ 2020 ಸೆಪ್ಟೆಂಬರ್ 19ರಂದು 14 ಪಾರ್ಲಿಮೆಂಟ್ ಇಡ್ಲಾ ಲೋಕಸಭೆ ಇಟ್ಲ ರಾಜ್ಯಸಭೆ ಇಟ್ಲ ಪಾಸ್ ಆಗ 3 ದಿನತ್ತ ಉಲಾಯ್ಡು ಅದಕ್ಕೆ ರಾಷ್ಟ್ರಪತಿನ ಸೈನ್ ಆದ ಕಾನೂನಾದ ಬರ್ತದೆ ಆಂಡ 2024 ಮುಟ್ಟ ಈ ಮೋದಿ ಸರ್ಕಾರಕ್ಕೆ ಈ 4 ಸಂಹಿತೆನೆ ಜಾರಿ ಮಲ್ಪರೆಗೆ ಸಾಧ್ಯ ಆಗ್ತಿದ್ವಿ ಇನಿಕ್ಲ ಅವು ಜಾರಿ ಆಗ್ತಿದ್ವಿ ಜಾರಿ ಆಗ್ತಿದ್ವಿ ಬಂಡ ಒಂದು ಕಾನೂನು ಜಾರಿಗೆ ಬರೋದಿತ್ತಿಂದ ಅದಕ್ಕೆ ರೂಲ್ಸ್ ಫ್ರೇಮ್ ಆಗೋದು ಕೇಂದ್ರ ಸರ್ಕಾರನೇ ರೂಲ್ಸ್ ಮಲ್ತೀಜಿ ನನ್ನ ಕೆಲವಾರು ಕಾನೂನು ಲೇಖ ರಾಜ್ಯ ಸರ್ಕಾರದ ರೂಲ್ಸ್ ಮಲ್ಪರೆ ರಾಜ್ಯ ಸರ್ಕಾರ ರೂಲ್ಸ್ ಮಲ್ತೀಜಿ ದಾಯ ಮಲ್ತಿದ್ದೀರ ಬಂಡ ಅದಕ್ಕೆ 1 ವರ್ಷಕ್ಕೆ ದುಂಬು ಈ ಮೋದಿ ಸರ್ಕಾರ ರೈತರ ಬಗ್ಗೆ ಮೂಜಿ ಕಾನೂನು ಮಲ್ತದೆ ಸಾಧಾರಣ 5 ವರ್ಷದಿಂಚಿ ಆಯ್ಕೆ ಪ್ರಚಾರ ಕೊಟ್ಟಿದ್ದೇನೆ 2022 ರೈತರನ್ನ ಇನ್ಕಮ್ ಡಬಲ್ ಆಪುನು ಸ್ವಲ್ಪ ಲೆಕ್ಕೊಡು ಪ್ರಚಾರ ಕೊಡ್ದು ಅಕ್ಕೇರಿಗೆ ಕಾರ್ಪೊರೇಟ್ ಕೃಷಿ ಪಂಪು ಲೆಕ್ಕೊಡು ಅಗ್ರಿಮೆಂಟ್ ಕೃಷಿ ಪಂಪು ಲೆಕ್ಕೊಡು ಈ ಕಾನೂನು ಬರ್ತೀನಿ ಆ ಕಾನೂನು ಬಂದಾಗಲೇ ರೈತರಿಗೆ ಅರ್ಥ ಆಡು ನಮ್ಮ ದೇಶದ 550 ರೈತ ಸಂಘಟನೆ ಒಟ್ಟಾಯ ರೈತ ವಿರುದ್ಧ ಪ್ರತಿಭಟನೆ ಮಾಡ್ತಾ ಅಖಿಲೇ ಡೆಲ್ಲಿದ ಸುತ್ತ 1 ವರ್ಷ 1 ತಿಂಗಳು ಹುಲ್ಲಿಯರು ಫಿರ ಬೋಯ್ಜರು ಬತ್ತಿನಾಗಲು ಫಿರ ಬೋತಿದ್ದೀರಿ ಅಗಳ ಒಂಜೆ ಆಯ್ತೀನಿ ಈ ಕಾನೂನನ್ನು ಮೋದಿ ಕೈಟ್ ಜಾರಿ ಮಲ್ತೀರ ಅವೇ ಕೈಟ್ ಫಿರದೆಪ್ಪ ಒಕ್ಕಡೆ ಎಂಗ್ಲು ಪೋಪಿನಿ ಭಾರಿ ಚರ್ಚೆ ಆಡಿ ಹೊರ ಪಾರ್ಲಿಮೆಂಟ್ ಕಾನೂನು ಮಲ್ತನ ಐದು ಫಿರದಪ್ಪರ ಆಪು ಜೀವನ ಆಂಡ ರೈತರಿಗೆ ಅವು ಸಾಧ್ಯ ರೈತರಿಗೆ ಸಾಧ್ಯ ಆಯ್ತು ಆ ಪೋಡಿಗೆ ಮೋದಿ ಸರ್ಕಾರಕ್ಕೆ ಈ ಕಾರ್ಮಿಕರನ್ನ ಕಾನೂನು ರದ್ದು ಮಲ್ತದೆ 29 ಕಾನೂನು ರದ್ದು ಮಲ್ತದೆ 4 ಕಾರ್ಮಿಕ ಸಂಹಿತೆ ಮಲ್ಪುನಾಗ ಇದೇನಿಲ್ಲ ಆತು ಸುಲಭಡು ಜಾರಿ ಮಲ್ಪುರಗೆ ಸಾಧ್ಯ ಆ ಒಂದು ಮಲ್ಪಿನ ಆ ಬಯಟ್ಟು ಈ 4 ವರ್ಷ ಇನ್ನೇಗೆ ರೂಲ್ ಸಾಧಿಸಿ ಕಾನೂನು ಅದು ಉಂಡು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾನೂನಿನ ಪೋಪುಡು BDN ಸಿಗಾರ್ ಆಕ್ಟ್ ಕಾನೂನಿನ ಪೋಪುಡು ಕಾಂಟ್ರಾಕ್ಟ್ ಅಬಾಲಿಷನ್ ಕಾನೂನಿನ ಪೋಪುಡು ಫ್ಯಾಕ್ಟ್ರಿ ಆಕ್ಟ್ಲ ಪೋಪುಡು ರೇಡಿಯನ್ ಆಕ್ಟ್ಲ ಪೋಪುಡು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ಲ ಪೋಪುಡು ಪ್ರತಿಯೊಂದು ಕಾನೂನು 29 ಕಾನೂನು ಈ 4 ಸಂಹಿತೆ ಜಾರಿಗೆ ಪೋಪುಡು ಅವಾಗ ಈ ಕಾನೂನು ಮಲ್ಪುರ ಹಿಂದೆ ಮಂಡ್ಯರಾಗಲಿ ಒಂದು ಕಾರ್ಮಿಕರಿಗೆ ಎಡ್ಡ ಮಲ್ಪೆರ ಮಾಡೋದು ಇಂದು ಮಲ್ಪುನಿ ದುಂಬದ ಕಾನೂನು ಮತ್ತು ಬ್ರಿಟಿಷರ ಕಾಲದ ಹೊರ ಕಾನೂನು ಇದು ಹೊಸತಾದ ಮಲ್ಪುನ ಕಾನೂನು ವಿಮರ್ಶೆ ಮಲ್ಪುನಾಗ ಕೆಲವಾರು ವಿಷಯಗಳು ಇನಿತ ಕಾನೂನು ಪ್ರಕಾರ ಫ್ಯಾಕ್ಟ್ರಿ ಮಹಿಳೆಯರು ಬೈಯಡ್ದು 7 ಗಂಟೆ ಹಿಡಿದು ಕಾಂಡೆ 6 ಗಂಟೆ ಮುಟ್ಟ ಬೆನ್ಪಾಯರ ಬಲ್ಲಿ ಇನಿತ ಕಾನೂನು ಇದು ಹೊಸತಾದ ಬರ್ಪಿನ ಕಾನೂನು ಐನ್ ರದ್ದು ಮಲ್ತೀರು ಒಂಜೋಳೆಲ್ಲ ಬಯ್ಯ 7 ಗಂಟೆ ಹಿಡ್ದು ಕಾಂಡೆ 6 ಗಂಟೆ ಮುಟ್ಟ ಬೆನ್ಪಾವಳಿ ಬಂದು ಲೆಕ್ಕೊಡು ಇದು ಹೊಸ ಕಾನೂನು ಬೈದು ಮಲ್ತೀರು ಅಂಜನೆ ಒಂಜಿ ರಡ್ಡತ್ತು ಪ್ರತಿ ಒಂಜಿಲ ಎಂಚ ಮಲ್ತಿದ್ದೀರ ಬಂಡ ಈ ಕಾನೂನು ಹೊಸತು ಬರ್ಪಂಜಿನ ಕಾನೂನು ಏನಿಗೆ ಅನ್ವಯ ಆಪುದು ಪಂಡ ವಾ ಫ್ಯಾಕ್ಟ್ರಿ 20 ಜನರದ್ದು ಮಿತ್ತು ಕೆಲಸ ಮಲ್ಪೇರು ಆ ಫ್ಯಾಕ್ಟ್ರಿಗೆ ಮಾತ್ರ ಅನ್ವಯ ಆಪುದು ಅಂತೆ 14 ಜನದಿಂದ 14 ಜನ ಇತ್ತಿಂದ ಈಗ ಅನ್ವಯ ಆಪುದು 20 ಜನ 5 ಮಿತ್ತು ಬರೋ ಅಂಜನೆ ಇತ್ತಂಡು ಒಂದು ಫ್ಯಾಕ್ಟ್ರಿ 250 ಜನರದ್ದು ಹೆಚ್ಚಿಗೆ ಇತ್ತಿಂದ ಆ ಫ್ಯಾಕ್ಟ್ರಿ
ಕ್ಯಾಂಟೀನ್ ತೀವೋಡು ಆ ಕ್ಯಾಂಟೀನ್ ಎಂಜೋ ಕೊಡು ಕ್ಯಾಂಟೀನ್ ನೋ ಲಾಸ್ ನೋ ಪ್ರಾಫಿಟ್ ಲೆಕ್ಕ ಕೊಡು పంట లాభకు పోవడం వ్యాపార బల్లి ఆ నలవర్పిన కానుండు ఆ నో ప్రాఫిట్ నో లాస్ ఆయన ಇದೆ ತಪ್ಪವು ಕ್ಯಾಂಟೀನ್ ತ ಬದಲಿಗೆ ಅವಳೊಂದು ಹೋಟೆಲ್ ಹಾಕ್ಬಿಡು ಪ್ರಾಫಿಟ್ ಇದ್ದಾನೆ ಇಲ್ಲ ಹಾಕ್ಬಿಡು ಐದು ಕೋಡ ఆయన ಕಾರ್ಮಿಕರೇ పెంచిన 16 ಕಾರ್ಮಿಕ ವಿರೋಧಿ ಅಂಶಗಳು ಹೊಸತಾದ ಮಲ್ಪಂಚಿನ ಈ 4 ಸಹಿತೆ ಬರ್ಬೋದು ಈ 4 ಸಹಿತೆ ಐಲ್ಲ ಎಂಕಲು ಭಾರಿ ಧೈರ್ಯ ಜಾರಿ ಮಲ್ಪೊಂದು ಬಂದ್ಬಿಟ್ಟು ಮೋದಿನ ತರಡಿತ್ತೇನೆ ಮೋದಿ ಬಂದಿದ್ದೇನೆ ಆರ್ನ ರಗ್ಗನೆ ಸರ್ಕಾರದ ಅವಧಿದ ಅಕ್ಕೇರಿದ ಕ್ಯಾಬಿನೆಟ್ ಮೀಟಿಂಗ್ಗೆ ಐದು ಪಕ್ಕದ ಮೀಟಿಂಗ್ ಅರೇಂಜ್ ಮಾಡ್ತೀನಿ ನನ್ನ ಬರ್ಪಿನ ಓಟಾದ ಬರ್ಪಿನ ಗೌರ್ಮೆಂಟ್ ಎನ್ನನೆ ಐಟು 100 ದಿನ ಎಂಜಿನ ಮಾತು ಅವಡು ಬಂದ್ಬಿಟ್ಟು ನಾನು ಇತ್ತೇನೆ ಮಲ್ದಿದ್ದೇನೆ ಅನ್ನ ತರಡಿತ್ತೀನಿ 4 ಬರ್ಪುನು 4 ಬೈದಿದ್ದ ಇನ್ನು ಮಾತು ಇಂಚ ಆತು ಈ ಕಾನೂನು ಮಾತು ಬುಲ್ಡೋದು ಆತು 4 ಬೈಜಿ 4 ಬೈಜಿ 240 ಬೈದಿದೆ ಇನಿ ತುಂಬಿರ ತೊಂದಿಲ್ಲ ಈ 240 ಬರ್ಪಾಯರೆ ಇಡೀ ದೇಶಗಳು ರೈತರೆಲ್ಲ ಕಾರ್ಮಿಕರೆಲ್ಲ ಅಕಲ ಕೊಡುಗೆ ಕೊಡ್ತೀವಿ ಅಕಲಿಗೆ ಅರ್ಥ ಆದ್ರು ಈ ಗೌರ್ಮೆಂಟ್ ಬತ್ತನಿಂದಾಣ ಇಂಜಿನೇ ಬತ್ತನಿಂದ ಇನ್ನೇ ಮೆಜಾರಿಟಿ ಬತ್ತನಿಂದಾಣ ಖಂಡಿತವಾದ ಎಂಕೆಲ್ಲ ಬದುಕು ಬರ್ಬಾತ್ ಆಪುಂಡು ಬಂದು ಗೊತ್ತಾದೆ ನಾ 240 ಜಪಡಾದೀನಿ ಇನ್ನೇನು CIT ಅರ್ಥ ಮಾಡ್ತದೆ CIT ಮಾತ್ರ ಹತ್ತು ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮಾತ್ರ ಅರ್ಥ ಮಾಡಿದೆ ಅಂಚಾದ ಒಟ್ಟಾದ ಬಿಜೆಪಿದ BMS ಎಲ್ಲ ಉಂಟು ಪೂರ ಒಟ್ಟಾದ ಈ 4 ಸಂಹಿತೆನೆ ಈ 4 ಕಾರ್ಮಿಕ ಸಂಹಿತೆನೆ ಜಾರಿಗೆ ಮಲ್ಪುರ ಬಿಟ್ರೆ ಬಲ್ಲಿನ ಪಂಪುಲೆ ಕೊಡು ತೀರ್ಮಾನ ಮಾಡಿದೆ ಮಾತ ಜಾಗಿರ್ಲ ಐಕ್ಯ ಹೋರಾಟ ಹೋರಾಡು ದುಂಪೋಪನು ಇದು ಆರಂಭಿಕ ಮಾತ್ರ CIT ಕೂಡಲೇ ಬೀದಿಗೆ ಜೊತೆ ಪ್ರತಿಭಟನೆ ಮಲ್ಪುರ ಪಂದು ಕರೆ ಕೊಡ್ತೀನಿ ಅಂಚಾದ ಈ ಕಾರ್ಮಿಕರನ್ನ ಈ ಒಂದೊಂದು ಕಾನೂನನ್ನ ಬರೆಯರೆ ಪ್ರತಿ ಒಂದಕ್ಕಲ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ಪೂರ್ವಡೆ ಹೋರಾಟ ಮಾಡ್ತೀನಿ ಈ 29 ಕಾನೂನು 10 ಹಲವಾರು ಕಾನೂನು ಬ್ರಿಟಿಷರೇ ಕಾರಣಾತೀನಿ ನನಗೆ ಮಾತರಿಗೆ ಗೊತ್ತಿಲ್ಲ ಮೇ ದಿನ ಅನ್ಕೊಂಡ ಹಾನಿ ಮುಟ್ಟಾಗಿ ಕಾರ್ಮಿಕರಿಗೆ ಬೆನಿಯರ ಗಂಟೆ ಇದ್ದಾನೆ ಕಾರ್ಮಿಕರನ್ನೇ ಮಾಲಕರನ್ನಗಲೇ 7 ಗಂಟೆ ಬೆನ್ಪೋಡು ಬಂದ್ಬೇಕು ಕಾನೂನು ಇದ್ದಾಂಡು 1883 ನಡೆತಿನ ಆ ಅಮೆರಿಕದ ಚಿಕಾಗೋ ನಡೆತಿನ ಆ ಕಾರ್ಮಿಕರ ಹೋರಾಟದ ಬೊಕ್ಕ 8 ಗಂಟೆ ಕೆಲಸ ಅನ್ಬತ್ತೀನಿ ಈ 8 ಗಂಟೆ ಕೆಲಸ ಅಲ್ಲ ಇಂದು ಜಾರಿಗೆ ಉಪ್ಪುನಗಣೆ ಕರ್ನಾಟಕ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಐನು 16 ಗಂಟೆ ಮಲ್ಪರೆ ವಿಧಾನಸಭೆ ಪಾಸ್ ಮಾಡಿ ದೀತೆ ಬೊಮ್ಮಾಯಿ ಸರ್ಕಾರ 8 ಗಂಟೆ ಕೆಲಸ ರದ್ದು ಮಲ್ತದೆ 16 ಗಂಟೆ ಕೆಲಸ ಪನ್ಪುನಂಜಿ ಕಾನೂನು ಮಲ್ ದೀತೇನೆ ಜಾರಿ ಮಲ್ಪರೆ ಅಗ್ಲೇಲ ಆತಿಜಿ ಬೊಮ್ಮಾಯಿಗಳು ಆತಿಜಿ ಅಂಡ್ ರದ್ದು ಮಲ್ಪರೆ ಸಿದ್ದರಾಮಯ್ಯಗಳು ಆತಿಜಿ ಅವು ಬರ್ತಿ ಐ ರದ್ದು ಮಲ್ಪೋಡು ಮನ್ಪುಲೆ ಕೊಡು ಸಿದ್ದರಾಮಯ್ಯ ಮನಸ್ಸು ಮಲ್ತಿಜೇರಿ ಪೇಪರ್ ಇನಿಕಲು ಉಂಡವು ವೈಟ್ ಒಂಜಿ ವೇಳೆ ಉವೆ ಒಂಜಿ ಮಾಲಕರನಗಲಿ ಐನ್ ಜಾರಿ ಮಲ್ಪರೆ ಪೋಪನ ಅವನುಂಡು ಇತ್ತೆಲ್ಲ ಕಾನೂನು ಆದ ನಮ್ಮ ಕರ್ನಾಟಕ ಈ 8 ಗಂಟೆದ ಬದಲಿಗೆ 16 ಗಂಟೆ ಕೆಲಸ ಮಲ್ಪಡು ಮಲ್ಪಲೆಕ್ಕು ನಮ್ಮ ಭಾರತದ ಸ್ವಾತಂತ್ರ್ಯ ಚಳವಳಿಡು ಬಾರಿ ಮಲ್ಲ ಒಂಜಿ ಬುಧರುಪು ನಾವು ಭಗತ್ ಸಿಂಗ್ಗೆ ಪಾಸಿ ಆಯ್ದಾಯೆ ಭಗತ್ ಸಿಂಗ್ ಪಾಸಿ ಆಯ್ನಿ ಆನಿದ ಬ್ರಿಟಿಷ್ ಪಾರ್ಲಿಮೆಂಟ್ ಬಾಂಬ್ ಸ್ಫೋಟನೆ ಮಾಡ್ತೇನೆ ಮುರಣಿ ನಮ್ಮ ಹೊಸ ಪಾರ್ಲಿಮೆಂಟ್ ಹೊಗೆ ಬಾಂಬ್ ಸ್ಫೋಟ ಆಗ್ತದೆ ಪ್ರಶ್ನೆಂಜಿನಕ್ಕೆ ನಿರುದ್ಯೋಗವು ಈತ ಕಲ್ತಿನಾಕಲೆ ಬಾರಿ ಕಲ್ತಿನಾಕಲು ಬಾರಿ ಸರ್ಟಿಫಿಕೇಟ್ ಇತ್ತಿನಾಕಲೆ ಬೆಳೆದಿಗಿ ಮೋದಿನ ಆಳಿತ ಉಪ್ಪುನಾಗನೆ ಹೊಸತ್ತು ಪಾರ್ಲಿಮೆಂಟ್ ಹೊಗೆ ಬಾಂಬ್ ಸ್ಫೋಟ ಆಯ್ತು ಆನಿ 1920 ಭಗತ್ ಸಿಂಗ್ ರಾಜಗುರು ಪಕ್ಕರಾಟ ಜನ 4 ಜನ ಸೇರಿದ್ರು ಬ್ರಿಟಿಷ್ ಪಾರ್ಲಿಮೆಂಟ್ ಪ್ರಾಣ ಹಾನಿ ಆವೊಂದು ಲೆಕ್ಕ ಪ್ರಾಣ ಹಾನಿ ಆವೊಂದು ಲೆಕ್ಕ ಹಾಕಿ ಬಾಂಬ್ ಸ್ಫೋಟನೆ ಮಾಡ್ತೀವಿ ಐಕೆ ಅಕ್ಲೆ 4 ಜನ ಪಾಸಿ ಕೊಡ್ತೀನಿ ಅಡ ದಾಯಿಗೆ ಹಾಕಿ ಆ ಬಾಂಬ್ ಸ್ಫೋಟನೆ ಮಾಡ್ತೀನಿ ದಾಯಿಗನ್ ಕೊಂಡ ಕಾರ್ಮಿಕನ ಪ್ರಶ್ನೆ ಇದೆ ಆನಿ ಬ್ರಿಟಿಷ್ ಪಾರ್ಲಿಮೆಂಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಬಿಲ್ ಬಂದ್ಬಿಡಿ ಬ್ರಿಟಿಷ್ ಸರ್ಕಾರ ಪಾರ್ಲಿಮೆಂಟ್ ಕಂತೀರಿ ಆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಬಿಲ್ಗೆ ವಿರುದ್ಧವಾದ ಜನಕ್ಕೆಲ್ಲ ಗಮನ ಸೇರಬಹುದಾದ ಈ ಒಂಜಿ ಬಾಂಬ್ ಸ್ಫೋಟನೆ ಮಲ್ತಿನಿ ಬಂದ್ಬಿಳೆ ಕೊಡು ಕೋರ್ಟ್ ಹಾಕಿ ಬಂತೇವೆ ಭಗತ್ ಸಿಂಗ್ ಬಂತೇವೆ ತುಲೆ ಕಾರ್ಮಿಕರ ಹೋರಾಟ ಕಾರ್ಮಿಕರ ಪ್ರಶ್ನೆ ಆತ್ಮಲ್ಲ ಒಂದು ಸ್ವಾತಂತ್ರ್ಯ ಗಡೆ ನಡೆದೀನಿ ಬೇರೆ ರಾಜಕೀಯ ಹೋರಾಟ ಹತ್ತು ರಾಜಕಾರಣಕ್ಕೆ ಹತ್ತು ಪರಂಪರೆ ನಮ್ಮ ನೆನಪದಿಯೋ ಅಂಚಾದ ಬಂದಿಲ್ಲ ಇನಿ ಈ 4 ಸಂಹಿತೆ ದಾಯಿಗೆ ಬೈದಿನಿ ಏರಿಂದಿನ ಕೇಂದ್ರಿ ಕಾರ್ಮಿಕರಿಗೆ ಕೇಂದ್ರ ವಾ ಕಾರ್ಮಿಕರ ಕೇಂದ್ರಿದೆ ಬಗೆಯರಿಗೆ ಕೇಂದ್ರಿ
ನೀನು ಕಾರ್ಪೊರೇಟ್ ಸಂಸ್ಥೆ ಕಾರ್ಪೊರೇಟ್ ಸಂಸ್ಥೆ ಎಂಚುಂಟು ಬಂಡ ಅಕ್ಲೆಗೆ ಐ ಟಿ ಕಂಪನಿ ನನಗೆ ಪೂರ ಉಂಟು ಅಕ್ಲೆ 24 ಗಂಟೆಲ ಅವಳು ಬೇಲೆ ಅವಳು 24 ಗಂಟೆಲ ಅಕ್ಲೆಗೆ ಅಂಜೋ ಪುಂಜೋ ಬೇದಿಚ್ಚಲ ಬೇಲೆ ಅವಳು ಇತ್ತದ ಈ ಕಾನೂನು ಆಗಲಿ ತೊಡಕಾಪುನು ಐಕ್ಯ ಬೋರ್ಡ್ ಅಕ್ಲ ಅನ್ಪಿನಿ ಅಕ್ಕಳಿಗೆ ಎಂದಿನಿ ಕಾರ್ಪೊರೇಟ್ ಅಕ್ಲಿಗೆ ಎಂದಿನಿ ಈ ಪೂರ ಪರ ಕಾನೂನು ಮಾತ ಕಷ್ಟ ಉಂಡು ರೆಡ್ ಮಾತ ಒಂದು ಲೈಸೆನ್ಸ್ ರಾಜ್ ಈ ಲೈಸೆನ್ಸ್ ರಾಜ್ ಉಪ್ಪರವಲ್ಲಿ ಇನ್ಸ್ಪೆಕ್ಷನ್ ರಾಜ್ ಉಪ್ಪರವಲ್ಲಿ ವಾ ಲೇಬರ್ ಆಫೀಸ್ ಆಗಿಲ್ಲ ಮತ್ತು ಇನ್ಸ್ಪೆಕ್ಷನ್ ಮಲ್ಪರು ಉಪ್ಪರವಲ್ಲಿ ಎಂಗ್ಲಿಗೆ ಫ್ರೀ ಹ್ಯಾಂಡ್ ಕೊರೋಡು ಪನ್ಪುಲು ಎಕ್ಕೊಡು ಅಕ್ಕನ ಬೇಡಿಕೆ ಪ್ರಕಾರ ಆತಿ ಇನಿ ಪ್ರತಿ ಒಂಜೆಟ್ಲ 500 ಜನರದ್ದು ಮಿತ್ತಿತ್ತಿನ ಫ್ಯಾಕ್ಟ್ರಿ ಉಳ್ಳಾಯಿಡೆ ಒಂದು ಇನ್ಸ್ಪೆಕ್ಷನ್ ಬೋಪು ನಿಂತಿತ್ತಂಡ ಮ್ಯಾನೇಜ್ಮೆಂಟ್ಗೆ ದುಂಬೆ ತೆರಿಪಾದ ಪೋಡು ಪನ್ಪುಲು ಎಕ್ಕೊಡು ಹೊಸ ಕಾನೂನು ದುಂಬೆ ಮ್ಯಾನೇಜ್ಮೆಂಟ್ಗೆ ತೆರಿಪಾಂಡ ಅವ್ರು ಎಂಚಿನ ಇನ್ಸ್ಪೆಕ್ಷನ್ ಮಾಡ್ಬೋದು ಇನ್ಸ್ಪೆಕ್ಟರ್ ಇಂಜ ಮಾಡ್ಬಾರ್ದು ಆ ಥರದ ಮಾತು ಸುಧಾರಣೆ ಈ ಕಾನೂನು ಉಂಟು ನಲ್ಲ ಬರ್ಪುಡು ಈ ಕಾನೂನು ಸರಿಯಾದ ಜನಕ್ಕಿലേക്ക് ಕಾರ್ಮಿಕರಿಗೆ ಸಾಮಾನ್ಯ ಜನಕ್ಕಿലേക്ക് ತಿರುಪಾದ ಕೊಡು CITU ಇನಿ 5 ಮಟ್ಟಿಗೆ ವ್ಯಾಪಕವಾದ ಪ್ರಚಾರ ಮಾಡುವುದುಂಟು ಈ ಕಾನೂನಿನ ಮಟ್ಟಿಗೆ ತಿರುಪಾರೆ CITU 5 ವೆಬ್ಸೈಟ್ ಆರಂಭ ಆಗ್ತದೆ ಈ ಪ್ರತಿ ಒಂದು ಕಾನೂನಿನ ಮಟ್ಟಿಗೆ ಈ ಬುಕ್ನ ಸಂಹಿತೆಯ ಮಟ್ಟಿಗೆ ಸುಮಾರು 10 ಇರುವ ವಿಡಿಯೋ ಮಧ್ಯೆ ಆ ವಿಡಿಯೋ ಇನಿ CITUದ ಯೂಟ್ಯೂಬ್ ಉಂಟು ಅವಳ ಅಡ್ಡಡ್ಡಂತಿನ ಲಾಯರ್ನಾಗಲಿ ಕಾರ್ಮಿಕ ಮುಂದಾಳನಾಗಲಿ ಐದು ವಿಮರ್ಶೆ ಮಾಡ್ತದೆ ಬಂತೇನೆ ಈಗಲೇ CITUದ ಆ ವೆಬ್ಸೈಟ್ದು ತುಯ್ಯರ್ನಾಡ ನಿಖಲಿಗೆ 10 ಇರುವ 30 ವೆಬ್ಸೈಟ್ದ ಭಾಷಣ ತಿಕ್ಕೊಂಡು ಪೂರ ಇಟ್ಟು ತಿಕ್ಕೊಂಡು ನಿಜಾದ ಬಂದ್ರೆ ಈ ಒಂಜಿ ಕಾರ್ಮಿಕ ವಿರೋಧಿ 4 ಸಂಹಿತೆ ಹೆಂಗಿನ ಬರ್ಕೊಡು ಆ 4 ಸಂಹಿತೆಯನ್ನು ರೂಲ್ಸ್ ಆವಂದ ಲೆಕ್ಕ ಅವು ಜಾರಿ ಮಲ್ಪ ಅಂದ ಲೆಕ್ಕ ಈ ಸಮರ ತೀರ ಹೋರಾಟ ಮಲ್ಪರೆ ಇಡೀ ದೇಶದ ಕಾರ್ಮಿಕ ವರ್ಗನ ಒಗ್ಗಟ್ಟು ಮಲ್ಪಣ ಅಂಜಿನ ಐಕ್ಯ ಹೋರಾಟ ಮಲ್ಪಣ ರೀತಿಡಿ ಇಡೀ ಮಾತಾ ಕಾರ್ಮಿಕ ಸಂಘಟನೆಗಳು ತುಂಬಾತನೆ ಖಂಡಿತವಾದಲ್ಲ ಈ 4 ಸಂಹಿತೆಯನ್ನು ಎಂಚ ರೈತರನ್ನ ಸಂಹಿತೆ ರೈತರನ್ನ ಕಾನೂನು ಇರಕೋಣ ಅಂಚನೆ ನಮ್ಮ ಈ ಕಾನೂನು ಕೂಡ ಇರ ಕೋಪಡು ಬಂದ್ಬಿಡ ವಿಶ್ವಾಸ ನಮ್ಮ ದೀತೆ ಈ ಹೋರಾಟ ದುಬ್ಬುಕೊರೋಡು ಬಂದು ಏನೊಂದು ಎಂದೆರಡು ಪಾದಡೆ ಹಾಕಿರ್ಬೋದು ಒಂಜಿ ದೇಶವ್ಯಾಪ್ತಿ ನಡಪನ ಬೇಡಿಕೆ ದಿನಾಚರಣದ ಈ ಭಾಗವಾದಿ ನಮ್ಮನ್ನುದ್ದೇಶಿಸಿದ CITUದ ಜಿಲ್ಲಾ ಮುಖಂಡರೇನ ಜಯಂತ್ ನಾಯಕ್ ಮೇರು ಮಾತಾಡೋದು ನೋಡ ಇಟ್ಲ ಮಾತಾಡ ಬರೋ CITUದ ಜಿಲ್ಲಾಧ್ಯಕ್ಷರಾಯನ ಬಾಲಕೃಷ್ಣ ಶೆಟ್ಟರೆ ಅಂಜಿನ CITU ಉಪಾಧ್ಯಕ್ಷರಾಯನ ಜಿಲ್ಲೆದ ಕಾಮ್ರೇಡ್ ಸುಕುಮಾರ್ CITUದ ಜಿಲ್ಲಾ ಉಪಾಧ್ಯಕ್ಷರಾಯನ ಕಾಮ್ರೇಡ್ ಪದ್ಮಶೇಷ ಅಂಚೆನೆ CITUದ ವಲಯ ಸಮಿತಿದ ಅಧ್ಯಕ್ಷರಾಯನ ಸುಂದರ್ ಕುಂಪಾಳ್ರೆ ಕಾರ್ಯದರ್ಶಿಯಾಯನ ರೋಹಿದಾಸ್ ಭಟ್ನಾಗರ್ರೆ ಅಂಚನೆ 3 ಸೇರಿನ ಕಟ್ಟಡ ಕಾರ್ಮಿಕರೇ ಇತರ ಕಾರ್ಮಿಕರೇ ಅಂಚನೆ ಕುತ್ತಾರ ಪ್ರದೇಶದ ನಾಗರಿಕ ಬಂಧುಲ ಈ ಒಂದು ಪ್ರತಿಭಟನೆ ಇದು ಪಾತ್ರೆನಾರಟ್ಟು ಮುಂದಾಲ್ನಕಲು ವಿಸ್ತಾರವಾದ ಪಾತ್ರೆ ಆಡ ಜನಕ್ಲೆಗೆ ನನ್ನಲ ಅರ್ಥ ಮತ್ತು ಕೊರಗ ಸುಮಾರು ಉಂಡು ಇನಿ ಹೊಸ ಕ್ರಿಮಿನಲ್ ಮೂಜಿ ಕೋಡುನು ಜಾರಿ ಮಲ್ದಿನ ಇಂಕುಲು ತಿರುಗಿ ನೀಡಿದ್ರ ಬುದ್ಧಿಜೀವಿನಕ್ಲು ಐತ ಬಗ್ಗೆ ತಿಳಿಯಂಡ್ರೆ ಅವಕಾಶ ಮಂತು ಕೊಡ್ತಿದ್ದೀರಿ ಬಾರಿ ಪೋಷಕದ ಉದಾಹರಣೆ ದೀತಿಯರು ಭಾರತ್ ರಕ್ಷಾ ಭಾರತ್ ಸುರಕ್ಷಾ ಭಾರತ್ ನವ್ಯ ಪಂಪುಲೆಕ್ಕು ಯಾನು ಪಂಪುನಾಡ ಒಂದು ಒಲ್ತು ಬತ್ತನೇ ಪಂಪುನ ವಿಷಯ ಹೊಸ ಕೋಡು ಒಂದು ಒಲ್ತುಲ ಬತ್ತಿನ ಒಂದು RSS ನಾಗಪುರದ ಬೈದಿನ ಅಂಚಿನ ಕೋಡುಗಳು ಪುರ ಕಾರ್ಮಿಕರ ಸಂಹಿತೆ ಅವಲ್ತು ಬತ್ತನ ಬಂಡ ಅವಳ RSS ಉಲಾಯಿದೆ ನಾಗಪುರದ ಬತ್ತಿನ ಅಂಚಿನ ವಿಷಯ ದಯಬಂಡ ಹೆಚ್ಚಿನ ಕಾರ್ಮಿಕ ಕಾನೂನು ಡಾಕ್ಟರ್ ಅಂಬೇಡ್ಕರ್ ಬರೆದು ಕಾರ್ಮಿಕರು ಈ ದೇಶಗಳು ಈ ಕಾನೂನದ ಆಧಾರಗಳು ಸುಖಿ ಜೀವನ ಮಲ್ಪೋಡು ಮಾಲೀಕರೇ ಕಾರ್ಮಿಕರನ್ನು ಶೋಷಣೆ ಮನ್ಪರೆ ಬಲ್ಲಿ ಪಂಪನ ವಿಷಯಗಳು
ಸ್ವತಂತ್ರ ಪೂರ್ವಡೆ ಅಂಬೇಡ್ಕರ್ ಹಲವಾರು ಕಾನೂನು ಕಾರ್ಮಿಕರೇ ಕನೆಯದೇರು. ಇನ್ನು ನಮ್ಮ ದೇಶ ಆಳುನ ಮೇಲ್ವರ್ಗದ ಜನಕ್ಲೆಗೆ ಈ ಕಾನೂನು ನಾಶ ಮಾಡ್ತದೆ. 4 ಸಂಹಿತೆ ಪಂಪಿಲೆ ಕೊಡು ಕನಾಡು ಪಂಪಾಂಜಿನ ವಿಷಯನು ಕನೆಯದೇರ ಜಾರಿ ಮನ್ಪರೆ ಆಟಿಸಿ ಇದೆಲ್ಲ ಪಾರ್ಲಿಮೆಂಟ್ ಜಾರಿ ಮನ್ಪರೆ ಪೋಪಂಜಿನ ತರ ತೋರಿಡಲ್ಲೇ 4 ಸಂಹಿತೆ ಜಾರಿ ಆಯ್ಕಿಲ್ಲವ ಆ ಪೂತಲ್ಲಿ ನಮ್ಮ ದೇಶಕ್ಕೂ ಮಹಾಮಾರಿ ಕಾಯಿಲೆ ಬರ್ತೀನಿ ಕೊರೋನಾ ಪೂತಲ್ಲಿ ಕೊರೋನಾ ಬರುವ ಸಂದರ್ಭಗಳು ಹಲವಾರು ಕೈಗಾರಿಕೆಗಳು ಲಕ್ಷಾಂತರ ಕೈಗಾರಿಕೆಗಳು ಬಂದಾದ ಪೋತು ಐಟು ಬೇರೆ ಮಂಪುನ ಕಾರ್ಮಿಕರು ಉದ್ಯೋಗ ನಿರುದ್ಯೋಗ ಅನುಭವಿಸೋದಿಲ್ಲೇರು. ಮುಂದೆ ನಮ್ಮ ನಾಳಿನ ಸರ್ಕಾರಗಳು ಕೊರೋನಾದ ಪುದರಡೆ ಬೇಕಾಬಿಟ್ಟು ಭ್ರಷ್ಟಾಚಾರ ಮಾಡ್ತದೆ. ಇನ್ನು ಜನಸಾಮಾನ್ಯರನ್ನು ಕಣ್ಣೀರು ಪಾರ್ದಿನ ಹಿಂಗೆ ಎತ್ತುವುದಿಲ್ಲ. ಕಟ್ಟಡ ಕಾರ್ಮಿಕರ ಕಾನೂನು ಐದು 10-15 ಸವಲತ್ತುಂಡು ನಿಜವಾದ ಕಾರ್ಮಿಕರಿಗೆ ತಿಕ್ಕುಣ ಬಂದು ತೂಂಡ ಕಾರ್ಮಿಕರಿಗೆ ತಿಕ್ಕಂದಿ ಅಂಚಿನ ಪರಿಸ್ಥಿತಿ ಮಂಡಳಿ ಮಂತ್ ಪಾರ್ದೆ. ಆ ಕೊರೋನಾ ಪೊರ್ತರು ಲಕ್ಷಾಂತರ ಕಾಸು ಮಂಡಳಿ ಎತ್ತೇನೆ, ಸಾವಿರಾರು ಕೋಟಿ ಮಂಡಳಿ ಎತ್ತೇನೆ. ಕಾರ್ಮಿಕರಿಗೆ ಜೀವನ ತೆಪ್ಪರೆ ಪಣದೆ ಹಲವಾರು ಕಿಟ್ಟಿದ ಪುದಾಡೆ ಹಲವಾರು ಮರ್ದದ ಕಿಟ್ಟಲು ಇದನ್ನು ಪೂರ ಕೊರಿಯರು. ಇನ್ನೆರಡು ಕೊರೋನಾಗ ಅರ್ಧ ಭ್ರಷ್ಟಾಚಾರ ಮಾಡ್ತದೆ. ಸಾವಿರಾರು ಕೋಟಿ ಮಂಡಳಿ ಇರ್ದೆ ದೆತ್ತೆ ಇನ್ನು ಪುರಿ ಮಂಡಳಿ 600,000 ಕೋಟಿ ಮಾತ್ರ ಇನ್ನಿದಾಗ ಬಂದ್ಪೇರೆ ಮಂಡಳಿ ಕಾಸಿಜ್ಜೆ ಜೋಕೆ ಸ್ಕಾಲರ್ಶಿಪ್ ಕೊರ್ರೆ ಹಾಪುಜೆ ಪೆನ್ಷನ್ 3,000 ಕೊರ್ರೆ ಹಾಪುಜೆ ಇನ್ನು ಕಟ್ಟರೆ 5 ಲಕ್ಷ ಕೊರ್ಪ ಅಂತ ಬಂದ್ಪೇರೆ ಇಡೀ ಮುಟ್ಟ ಒಂಜಿ ಅರ್ಜಿಗೆ 5 ಲಕ್ಷ ರೂಪಾಯಿ ಪಾಸ್ ಮಾಡ್ತಿದ್ದೇವೆ. ಕಾರ್ಮಿಕರಿಗೆ ವೈದ್ಯಕೀಯ ಸವಲತ್ತು ಬಂದ್ಪೇರೆ ಇಡೀ ಮಿಟ್ಟ ಸರಿಯಾದ ವೈದ್ಯಕೀಯ ಸವಲತ್ತು ಕೊಡ್ತಿದ್ದೇವೆ. 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ತಂಡ ಐ ಖರ್ಚು ಪಾಂಡ ತಿಕ್ಕುನಂಜಿನ ಕಾಸು 20,000 15,000 10,000 ಈ ರೀತಿ ಪಾಸ್ ಮಾಡ್ಪೇರು. ಅಪ್ಪಾಗ ನಾವು ಓಂಡು ಸವಲತ್ತು ಓಂಡು ಸ್ವಾಮಿ ನಿಗಳು ಕೊರ್ಪ ಬಂದ್ಪಾರೆ ಕಾರ್ಮಿಕರ ಕೈಗೆ ಸವಲತ್ತು ತಿಕ್ಕುಣ ಬಂದ್ರಂಜಿನ ಪ್ರಶ್ನೆ. 3 ವರ್ಷಡು ಕೊರೋನಾದ ಸಂದರ್ಭಗಳು 3 ವರ್ಷಡು ಜೋಗ್ಲೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಪೊಟ್ಟರು 5,000 75,000 ಮುಟ್ಟ ಜೋಗ್ಲೆ ಕಲ್ಪನಾ ಸ್ಕಾಲರ್ಶಿಪ್ ಇತ್ತೇನೆ. ಇನಿ ಪಂಪರೆ ಅವೇನು 1,000 15,000 ಹೆಚ್ಚ ಕೊರ್ರೆ ಆಪುಜಿ ಪಂಪಿಲೆ ಕೊಡು ಮುರಾನಿ ಸೈಪಾಡು ಅರ್ಜಿ ಶುರು ಮಾಡ್ತಾರೆ. ಈಗ ಧೈರ್ಯಜಿ ಎಲ್ಲ ಅರ್ಜಿಗೆ ಸ್ಕಾಲರ್ಶಿಪ್ ಕೊರ್ಪರ ಪಂಪಿಲೆ ಕೊಡ ಧೈರ್ಯಜಿ ದಯಗೊಂಡು ಅರ್ಜಿ ತಂದ ಬೋಗಸ್ ಪಂಪಿಲೆ ಕೊಡಿ ಅನ್ನು ಜನಸಾಮಾನ್ಯರಿಗೆ ಕಾರ್ಮಿಕರಿಗೆ ನೆನಪಂಪರ ಅಂದಾಜು ಮಾಡ್ತಾರೆ. ಇನ್ನು ಬೀದಿ ಕಾರ್ಮಿಕರ ಸ್ಕಾಲರ್ಶಿಪ್ ಹೊರೊಂದು ಅರ್ಜಿ ಪಾಡಲೇ ಪಂಪಿಲೆ ಕೊಡು. ಇನ್ನು ಅರ್ಜಿ ಪಾಡ ಆ ಜೋಕ್ಲಿಗೆ ಸ್ಕಾಲರ್ಶಿಪ್ ಪಾಸ್ ಆಪುಣ ಪಂಪಿಲೆ ಕೊಡು ಡೌಟ್ ಉಂಡು. ದಾಯಿಗ ಪಂಡ GST ಮಂತ್ರಿ ಬೊಕ್ಕ ಬೀಡಿ ಕಾರ್ಮಿಕರ GST ಕಾಸು ನೇರವಾದ ಕೇಂದ್ರ ಸರ್ಕಾರ ಹೋಗುದು ತುಂಬ 1,000 ಬೀಡಿಡೆ GST ಇಜ್ಜನ ಪೊರ್ತರು 1,000 ಬೀಡಿಡೆ 7 ರೂಪಾಯಿ 800 ರೂಪಾಯಿ ಸೀದಾ ನೇರ ಬೀಡಿ ಕಾರ್ಮಿಕರ ಹೆಲ್ಪರ್ ಸ್ಕೀಮ್ ಹೋಗಿತ್ತನು. ಇನ್ನು GST ಐನಿರ್ಬೇಕ ಬೀಡಿ ಕಾರ್ಮಿಕರ ಹೆಲ್ಪರ್ ಸ್ಕೀಮ್ಗೂ ಕಾಸು ಹೋಗ್ಪುಜೆ ಆಮೇಲೆ ಕಾಸು ಹೆಲ್ಪರ್ ಸ್ಕೀಮ್ ಬರ್ಪುಜೆ. ಅಪ್ಪಾಗ ಬೀಡಿ ಕಾರ್ಮಿಕರ ಜೋಕ್ಲೆ ಸ್ಕಾಲರ್ಶಿಪ್ ಕೊಡೋ ಸಾಧ್ಯತೆ ಉಂಟಾ? ಬೀಡಿ ಕಾರ್ಮಿಕರ ಆರೋಗ್ಯಕ್ಕೆ ಸಹಾಯ ಕೊಡೋ ಸಾಧ್ಯತೆ ಉಂಟಾ? ಮಕ್ಕಳಿಗೆ ಬೇರೆ ಸವಲತ್ತು ಕೊಡೋ ಸಾಧ್ಯತೆ ಉಂಟಾ ಅಂತ ಪನ್ಮಂದಿನ ಪ್ರಶ್ನೆ ಉಂಟು. ಕಟ್ಟಡ ಕಾರ್ಮಿಕರಿಗೆ ಇತ್ತೇನೆ ಪಣದಿಲ್ಲರೆ 3,000 ಪೆನ್ಷನ್ ಕೊರ್ಪುನ ಅವು ಜಾಸ್ತಿ ಅವನುಂಡು ಬೇತೆ ರಾಜ್ಯಗಳು 1,200 ಕೊರೊಂದು ಪುಣೆ ಮೂಲೆ ಕಟ್ಟಡ ಕಾರ್ಮಿಕರೇ 3,000 ಪೆನ್ಷನ್ ಕೊರ್ರೆ ಆಗ್ತೀನಿ ಅವು ಹೆಚ್ಚಾಗ್ತೀನಿ ಪಣೊಂದುಲ್ಲೇರು ಇತ್ತೇನ ಮುಂದಾಲಗಳು ಪಾತ್ರ ಪಂಡೇರು 1,000 ಪಿಂಚಣಿ ಹೆಣ್ಮನೋದು ಪಿಂಚಣಿ ಇಂದೇನು ಬದುಕೇರ ಸಾಧ್ಯತೆ ಉಂಡ ಅಂತ ಬಂದಿನ ಪ್ರಶ್ನೆ. ಪಿಂಚಣಿ ನಟ್ಟುನಗ್ಲೆ ಕೊರ್ಪುನ 10-25 ವರ್ಷ ಬೆಂದಿನ ಕಾರ್ಮಿಕರೇ ಪಿಂಚಣಿ ಕೊರ್ಪಿನಿ. ಆ ಪಿಂಚಣಿ ವಾರಿ ತಿಳಿಂಡು ಇನ್ನು ಮುಂದಾಳು ಪಾತ್ರ ಪಂಡೇರು 5 ವರ್ಷ ML ಐನಕ್ಲ ಪಿಂಚಣಿ ಹೆಂಚಂಡು 5 ವರ್ಷ MP ಐನಕ್ಲ ಪಿಂಚಣಿ ಹೆಂಚಂಡು
ಸರಕಾರಿ ನೌಕರರ ಪಿಂಚಣಿ ಹೆಂಚೊಂಡು ಕಾಂಡೇರ್ದು ಬಯ್ಯ ಮುಟ್ಟ ಬೇರೆ ಮಂತದ್ದು ನೆತ್ತೇರ್ನು ಬೆಗರ್ ಮಂದಿನ ಪಿಂಚಣಿ ಪುನಿ 1,800 ರೂಪಾಯಿ. ಇನ್ನೇನು ಅರ್ಥ ಅಂತ ನೋಡು ಕಾರ್ಮಿಕರೇ, ಇನ್ನೇನು ಉಳಿಪಡು, ಇದೇನು ಹೆಚ್ಚ ಮಲ್ಪಡು ಪಂಪಿಳೆ ಕೊಡು. CIT ದೇಶ CIT ಪಂಪುಡು ಇದು ಪಿಂಚಣಿದಾರರಿಗೆ 9,000 ಪಿಂಚಣಿ ಕೊಡೋದು ಪಂಪುಡು. ದಾಯ 9,000 ಪಿಂಚಣಿ ಕೊಡೋಡು. 21,000 ಕನಿಷ್ಠ ಸಂಬಳ ಉಂಡು. ಐತ ಅರ್ಧ ವರ್ಷ ಪಿಂಚಣಿ ಅಲ್ಲ ಕೊಡು ಪಂಪಿಳೆ ಕೊಡು ಪರೊಂದುಂಡು. CIT ಅಸಂಘಟಿತ ಕಾರ್ಮಿಕರುಳ್ಳೇರೆ, ಮೀನು ಮಾರಾಟಕ್ಕುಳ್ಳೇರೆ, ರಿಕ್ಷಾ ಚಾಲಕರುಳ್ಳೇರೆ, ಬಸ್ ಚಾಲಕರುಳ್ಳೇರೆ, ಅಸಂಘಟಿತರಾದುಳ್ಳೇರೆ, ಸಂಘಟನೆ ಬರ್ಪುಜೇರೆ. ಸಂಘಟನೆ ಆಲೆ ಪುರಾಣಿ CIT ಉನ್ನತ ಮಟ್ಟದ ನಿಯೋಗ ಪೋಂಡು ಸಿದ್ದರಾಮಯ್ಯ ಕುರಿತು ಪಾತ್ಯರ್ದು ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಸವಲತ್ತು ಕನ್ನೋಡು ಪಂಪಿಳೆ ಕೊಡು ಪಾತ್ಯರಾಗ ಬರೇ ಕೆಲವೇ ವರ್ಷೋಡು ಮೋಟಾರ್ ವೆಹಿಕಲ್ ಹಾಕ್ಲಿಕ್ಕೆ ಬೆನ್ಪುಣ ಹಾಕ್ಲಿ ಮೋಟಾರ್ ಬೆನ್ಪುಣ ಹಾಕ್ಲಿಕ್ಕೆ ಮಂಡಳಿ ರಚನೆ ಮಲ್ಪ ಪಂಪಿಳೆ ಕೊಡು ಭರವಸೆ ಕೊರಿಯರು. ಅಣ್ಣ ಸಿದ್ದರಾಮಯ್ಯ ಇರಿನ ಭರವಸೆ ಆದುಪ್ಪರ ಬಳ್ಳಿ ಅಸಂಘಟಿತ ಕಾರ್ಮಿಕರಿಗೆ ಐಕ್ಲ ಮೋಟಾರ್ ಬೆನ್ಪುಣ ಹಾಕ್ಲಿಕ್ಕೆ ಮಂಡಳಿ ರಚನೆ ಪಂಪಿಳೆ ಕೊಡು CIT ಒಕ್ಕರಾಳು ಪಣೊಂದುಂಟು. ಲಕ್ಷಾಂತರ ಮೀನು ಕಾರ್ಮಿಕರುಳ್ಳರೆ ಕಾಂಡಲಾಕದು ಪುದ ತುಂಬೊಂದು ಮಾರುವರೆ, ಮಾರ್ಗದ ಬರಿಟ್ಟು ಮಾರುವರೆ, ಬೇತೆ ಬೇತೆ ರೀತಿಯ ಮೀನ ಬೇರೆ ಮಲ್ಪೇರು. ಕೋಟ್ಯಾಂತರ ಮೀನ ವ್ಯವಹಾರ ಹಾಪುಡು. ಕೋಟ್ಯಾಂತರ ಮೀನು ಕಾರ್ಮಿಕರಿಗೆ ಸಂಬಂಧಪಟ್ಟದ್ದು ಒವ್ವೇ ಕಾನೂನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ಜಾರಿ ಮಲ್ಪೇರು ಸಾಧ್ಯತೆ ಆತಿಜಿ. ಹೆಚ್ಚಿನ ಬೇತ ಕಾರ್ಮಿಕರುಳ್ಳರೆ, ಅಸಂಘಟಿತ ಕಾರ್ಮಿಕರೇ, ಟೈಲರ್ ಹಾಕುಳ್ಳರೆ, ಗೇರೇಜ್ ಕೆಲಸದ ಹಾಕುಳ್ಳರೆ, ಬೇತ ಕಾರ್ಮಿಕರುಳ್ಳರೆ. ಕಾರ್ಮಿಕರಿಗೆ ದಾರಜ್ಜಿ ಇನ್ನು 8,000 ಸಂಬಳ, 1,000 ಸಂಬಳ ಗುತ್ತಿಗೆದಾರ ಬೆಂಬನ ಆಗ್ಲಿಕ್ಕೆ ಸಂಬಳ 14,000. ಇದು ಕೆಲವೇ ತಿಕ್ಕುಲು 21,000 ಸಂಬಳ ಕೊಡೋಡು ಕನಿಷ್ಠ ಸಂಬಳ. ಇಲ್ಲಿ ಗುತ್ತಿಗೆದಾರರು ಮೋಸ ಮಂತೊಂದುಳ್ಳರೆ. ಇದನ್ನು ಪಂಪುಲು CIT ಗುತ್ತಿಗೆದಾರರ ಸಂಘಟನೆ ಅಲೆ, ರಿಕ್ಷಾ ಚಾಲಕರ ಸಂಘಟನೆ ಅಲೆ, ಬೆಂಪುನ ವರ್ಗ ಪತಿಯವರ ಸಂಘಟನೆ ಅಲೆ ತಮ್ಮ ತಮ್ಮ ಹಕ್ಕಿಗೆ ಒಟ್ಟಾದ ಹೋರಾಟ ಮಲ್ಪಗ ಪಂಪಿಲೆ ಕೊಡು CIT ಕಾರ್ಯಕ್ರಮದೊಂದು. ಇನ್ನು ನಮ್ಮ ಊರ್ದ ಈ ಜಿಲ್ಲೆದ ಬೀಡಿ ಕಾರ್ಮಿಕರು ಕಮ್ಮಿ ಸಂಬಳೋಡು ಬೆನ್ಪುಣಂಚ ಬೀಡಿ ಕಾರ್ಮಿಕರಿಗೆ 10 ವರ್ಷ ಅಂದ್ರೆ ಬೀಡಿ ಕಾರ್ಮಿಕರಿಗೆ 1 ರೂಪಾಯಿ ಏಸಾವದಿನ ಈ ದನ್ನಕ್ಕಳು 2016 ರೂಪಾಯಿ 75 ಪೈಸೆ ಏನ 3 ವರ್ಷದ ತುಟ್ಟಿ ಬತ್ತೇನೆ ಬೀಡಿ ಕಾರ್ಮಿಕರಿಗೆ ಪೋಟಂಟಿ ಮಂತದ ದನ್ನಕ್ಕಳು ಪತ್ತಾಯರು ಅದು ಕೇಸಪ್ಪಯ್ಯರು. 2017 ಒಂಜಿ 3+5 ಸಮಿತಿದ ಸಂಧಾನಗಳು ಒಂದೇ ದಂಡಗಳು ಯೂನಿಯನ್ ಮುಖಂಡರಿದ್ದು 40 ರೂಪಾಯಿ ಕೊರ್ಪಾ ಬಣದ ಕಾರ್ಮಿಕರ ಮುಂದಾಗಲಿಕ್ಕೆ ಭರವಸೆ ಕೊರಿಯರು ಒಂದೇ ದಂಡಗಳು ಕೊರ್ಯಾನಾಗ ಬೇತ ಒಂಜಿ ನೆವನಪದೊಂದು ಕೋಟಿ ರೂಪಾಯಿ ಮುರಾಣಿ ಎಪ್ಪೇಳು ಒಂಜೆ ಬೀಡಿ ಕಾರ್ಮಿಕರಿಗೆ 22 ರೂಪಾಯಿ 72 ಪೈಸೆ ಮಾಲೀಕರ ಕೋಳು ಸರ್ಕಾರ ಬೆಲೆ ಏರಿಕೆಗೆ ಅನುಗುಣವಾದ ಬೆಲೆ ಏರಿಕೆ ಹೆಚ್ಚಾಗಿ ನಿರ್ಧಾರ 22 ಪೈಸೆ ಆಗ್ತದೆ. ರದ್ದು ಹಂತದ ಹೋರಾಟ ಬಂತದೆ ಹಿಂದೆ ಎಲ್ಲ ಬೀಡಿ ಕಾರ್ಮಿಕರು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಎದುರು ರಾಷ್ಟ್ರ ಪಗೆಲ್ ಕುಲುನ ತೀರ್ಮಾನ ಬಂದಿದ್ದಾರೆ. ದಾಯ ಕಾನೂನಿದ್ದ ಏಸಿಗೆ ಕಾನೂನುಂಡು ದನ್ನಗಳು ಕೊಟ್ಟಿದ್ದ ದನ್ನಕ್ಲೇನು ದೆಪ್ಪದು ಕೊರ್ಪುನ ಅక్కడ ಕೊರ್ಪು ಸೇರ್ಕೊಂಡ ದನ್ನಕ್ಲೇನು ಕೋರ್ಟ್ ಅಂಟಿ ಕೇಸಿದಾಗ್ಲಿ ಕ್ರಿಮಿನಲ್ ಆದ ಮೊಕದ್ದಮೆ ಬಂದದಾಗ್ಲೇನು ಉಳ್ಳಾಯ ಪೋಂಡ ದಾಯದತ್ತು ಕೊರ್ಪುಜೆ ಕಾರ್ಮಿಕರೇ ಅಸಹಾಯಕರು ಕಾರ್ಮಿಕರು ಸಂಘಟಿತ ಆದ ಕಾರ್ಮಿಕರು ಅಸಹಾಯಕರತ್ತು ತೆನ್ನ ಮುಂದಾಳು ಪಾತ್ರ ಪಂಡೆ ರೈತರ ಮೂಜಿ ಕಾನೂನು ಒಂಜರ ವರ್ಷ ಹೋರಾಟ ಬಂದದ್ದು ಅವೇನು ಕಿರಾಕಳಪುರ ಜನಜನಿತವಾಗುತ್ತದೆ. ಜನಜನಿತ ಮಾತ್ರ ಗೊತ್ತಾಗ್ತದೆ. ಅವೇ ರೀತಿ ಕಾರ್ಮಿಕರ ಕಾನೂನು ತೆರ್ಪೆರೆ ಪೋಚಿ ಮಾತ್ರ ಪಲ್ಪೇರೆ ಕೆಂಬಾರ್ದಾಗಲು ಬಿಜೆಪಿಯಲ್ಲಿ ನೆರ್ಪುನೆತ್ತೆ ಕಾಂಗ್ರೆಸ್ಗಳ ನೆರ್ಪುನೆತ್ತೆ ಇನ್ನು ಸಿದ್ದರಾಮಯ್ಯ ದಾದವಂತಂದ್ರೆ ಸಿದ್ದರಾಮಯ್ಯನ ಕಾರ್ಮಿಕ ಇಲಾಖೆದ ಸಂತೋಷ್ ಲಾರಿಂಜಿನ ಅಂತಂದ್ರೆ ಇಲ್ಲಿ ಕಟ್ಟಡ ಕಾರ್ಮಿಕರ ಜೋಗ್ಲಿಗೆ ಲ್ಯಾಪ್ಟಾಪ್ ಕೊರಪ, ಕಟ್ಟಡ ಕಾರ್ಮಿಕರಿಗೆ ಕಿಟ್ಟು ಕೊರಪ, ಕಟ್ಟಡ ಕಾರ್ಮಿಕರಿಗೆ ಬೇತೆ ವ್ಯವಸ್ಥೆ ಕೊರಪ ಪಂಪಿಲೆ ಕೊಡು ಇದುವೇ ಸಂತೋಷ್ ಲಾಡ್ನ ಭ್ರಷ್ಟಾಚಾರ ಕೊಪ್ಪೆಗೆ ಬೂರ್ದು ಇನ್ನು ಅವೇ ಕಿಟ್ಟು ಕೊಡ್ದು ಕಾರ್ಮಿಕರ ಕಾನೂನು ಸವಲತ್ತನ್ನು ಕೊರನ್ನೇ ರೀತಿಯಲ್ಲಿ ಮಾತಾಡಿಲ್ಲ.
ಸಿದ್ದರಾಮಯ್ಯ ಪಂಡೇರು ಕೊರೋನಾ ಕೊಟ್ಟುಡು ಭಾರಿ ಭ್ರಷ್ಟಾಚಾರ ಅಂತೇಳಿ 10 ರೂಪಾಯಿದ ಮಾರ್ಕ್ಸ್ಗೆ 150 ರೂಪಾಯಿ ಪಾರ್ದೇರೆ ಒಂಜಿ ಇಂಜೆಕ್ಷನ್ 150 ರೂಪಾಯಿದ ಇಂಜೆಕ್ಷನ್ಗೆ 700 ರೂಪಾಯಿ ಪಾರ್ದೇರೆ 100 ರೂಪಾಯಿ ಪಾರ್ದೇರೆ ಬೇಕಾಬಿಟ್ಟಿ ಭ್ರಷ್ಟಾಚಾರ ಅಂತಾರೆ ಸೈತದ ಪುಳತ ಮಿತ್ರ ಆಚಿಕೆ ಬಂದದ್ದು ಕಾಸು ಬಂತೇರೆ ಸಿದ್ದರಾಮಯ್ಯ ಪಂಡೇರು ಅಧಿಕಾರ ಬಣ್ಣಾಗ ಇಂದೇನು ಪೂರ ಇಂಕುಲು ಆಯೋಗ ರಚನೆ ಬಂದದ್ದು ಏರೇರು ಏತೈತೆ ತಿಂತಾರ ಅవి ನಾನು ಕಕ್ಕವೇ ಆಯ್ತು ಪಂಡೇರು ಇನ್ನು ಸಿದ್ದರಾಮಯ್ಯ ಕಕ್ಕವನ್ನೆಲ್ಲ ಗೊತ್ತಿಜ್ಜಿ ಸಿದ್ದರಾಮಯ್ಯ ರೈತ ಬಗ್ಗೆ ಪಾತ್ರಲ್ಲ ಹೆಜ್ಜೆ ಅವನು ಇಂಚಿನ ಪ್ರಶ್ನೆ ಉಂಟು ಇನ್ನು ಕಾರ್ಮಿಕರಿಗೆ ಕೇಳಿದರೆ ಈಗಲೇ ಕಾರ್ಡ್ ಬಂದದ ಈಗಲೇ ಓವಳ ಸವಲತ್ತು ಇಕ್ಕೀಜಿ ಈಗಲೇ ಓವಳ ಸವಲತ್ತು ಇಕ್ಕಿ ಬಂದ್ಬೇರೆ ಸವಲತ್ತು ಉಂಟು ಸವಲತ್ತು ಇತ್ತು ನಾಡ ಸಂಘರ್ಷ ಒಂದು ತೆಗೊಂಡ್ರ ಸಾಧ್ಯತೆ ಅವಳು ಕಾರ್ಮಿಕರಿಗೆ ಐಕ್ಯ ಬಂದ್ಬಿಡಿ ಸಂಘ ಕಟ್ಲೆ ಸಂಘ ಮೆಂಬರ್ ಆಗಲಿ ಒಗ್ಗಟ್ಟಾಗಲಿ ಸಂಘ ಸಂಬಂಧದ ಕಾನೂನು ಸವಲತ್ತು ತರ್ಪಗ ಬಂದ್ಲೆ ಕೊಡು ಹೋರಾಟ ಜಪ್ಪುನಿ ಇನ್ನು ಕಾಲೇ ಜನಸಾಮಾನ್ಯರನ್ನು ಒಟ್ಟಿಗೆ ಬಂದ್ಬಿಡ್ತಾ ಒಟ್ಟಿಗೆ ಹೆಂಚಿನ ಪೋಪುನ ಸವಲತ್ತುಂಡ ಅವೇನು ಬುಡುಪುಜ ಅವೇನು ಹೆಂಚಿನ ತೆತ್ತನ್ನುವ ಪಂಪಳಿ ಕೊಡು ಪ್ರತಿಜ್ಞೆ ಬಂದಿದೆ ಇದೇ ಇನ್ನು ಇಂಕುಲು ಈ ಪ್ರಚಾರದ ಭಾಗವಾದ ಬೇಡಿಕೆಯನ್ನು ಕೆಲವು ಗೀತ ವಾಲ್ ಇಂಡಿಯಾ ಮಾತಾಡು ಈ ಹೋರಾಟ ನಡಪುಡು ಬರ್ಪಿನ 25ಕ್ಕೆ ಆಲ್ ಇಂಡಿಯಾ ಬಂದಿಗೆ ಕರೆ ಕೊಡ್ಪುಡು CITU ಅಪ್ಪಗ ಮಾತಾ ಕಾರ್ಮಿಕರಲ್ಲ ಅಕ್ಕನ ಹಕ್ಕನ್ನು ವೈಪರ್ಯ ಪಡೋದು ಆ ಹೋರಾಟಕ್ಕೂ ಕೈ ಜೋಡಿಸೋಡು ಪಡೆದು ನಿಂಗೆ ಪಾತ್ರ ಅವಕಾಶ ಬಂತು ಕೊರೋನ ನಿಖಲೆ ಮಾತ್ರೆಗಳಿಗೆ ಧನ್ಯವಾದ ಕೊಡ್ತೇನೆ. ರಾಷ್ಟ್ರವ್ಯಾಪಿ CITದ ಬೇಡಿಕೆ ದಿನದ ಚಳವಳಿದ ಈ ಭಾಗವಾದ ನಮ್ಮ ಈ ಭಾಗದ ಜಿಲ್ಲಾ ಪ್ರಾಂತ ರೈತ ಸಂಘದ ಹಿರಿಯ ಮುಖಂಡರಾಯನ ಕೃಷ್ಣಪ್ಪ ಸಾಲಿಯನ್ ಪಾತಿರೊಂದು ಅವರ ಕೇನೊಂದಿಲ್ಲ ಅಂಚೆನೆ ಈ ಸಂದರ್ಭ ನಮ್ಮೊಟ್ಟಿಗೆ CITದ ರಾಜ್ಯ ಸಮಿತಿ ಸದಸ್ಯರಾಯನ ಬಾಪಿಲಾರುಲೇರಿ ಅಂಚೆನೆ ಪ್ರಾಂತ ರೈತ ಸಂಘದ ಉಳ್ಳಾಲ ತಾಲೂಕು ಅಧ್ಯಕ್ಷರಾಯನ ಸಂಜೀವ ಪಿಲಾರುಲೇರಿ ಅವರೆಲ್ಲ ಸ್ವಾಗತ ಮಾಡ್ತಾರೆ. ಮಹಾಜನ ಬಂಧುಲೆ CITU ರಾಷ್ಟ್ರೀಯ ವ್ಯಾಪ್ತಿಡು ಈ ಒಂದು ಪ್ರತಿಭಟನಾ ಸಭೆಗೆ ದಾಯ ಕರೆ ಕೊಡ್ತರು ಪಂಪ ರೀತಿಡು ನೆಗ್ದು ಪಾತ್ರಂಚಿನ CITUದ ನಾಯಕರನ್ನಗಳು ಪಂಡೆ ಇನಿ ಈ ದೇಶದ ಕಾರ್ಮಿಕರಿಗಾವಡು ರೈತರಿಗಾವಡು ಜನಸಾಮಾನ್ಯರಿಗೆ ವಿದ್ಯಾರ್ಥಿ ಯುವಜನಗಳಿಗೆ ಅವೇ ಕೊಡ್ತಡು ಬಾರಿ ಬಂಗೋಡು ಕಾಲೇಜಿಗೆ ಕಲ್ತದು ವಿದ್ಯಾಭ್ಯಾಸ ಡಿಗ್ರಿ ಡಿಪ್ಲೊಮಾ ಮಲ್ತದು ಇತ್ತಿನಂಚಿನ ನಿರುದ್ಯೋಗಿ ಯುವಕರೇ ಮಕ್ಕಳಿಗೆ ಮಾತಾ ಮುಕ್ಕಲ ಪರವಾಯಿನ ಸಮರ್ಪಕವಾಯಿನ ಒಂಜಿ ಸರ್ಕಾರ ಇತ್ತುಂಡ ಅಕಲ ಪರವಾದ ಕೆಲಸ ಮಲ್ತುದಿತ್ತುಂಡ ಇನಿ ಈ ಒಂಜಿ ಪ್ರತಿಭಟನೆ ಕಾರ್ಮಿಕರು ಮಲ್ಪುವಂಚಿನ ಅವಶ್ಯಕತೆ ಇದ್ದಾನೆ ದಯಂದು ಪಂಡ ನೆಗದು ಪಾತ್ರ ಪಂಡೇರು ಸ್ವಾತಂತ್ರ್ಯ ಪೂರ್ವಡು ಕಾರ್ಮಿಕರಿಗೆ ರೈತರಿಗೆ ಯುವಜನಗಳಿಗೆ ಈ ದೇಶದ ಜನಸಾಮಾನ್ಯರಿಗೆ ವಾರೀತಿದ ಸ್ವಾತಂತ್ರ್ಯ ಸೌಲಭ್ಯ ಇಜ್ಜಾನಂಚಿನ ಪಡ್ತಡು ಅಪಕದ ನಮ್ಮ ಹಿರಿಯ ಕುಲಮಾತ ಸೇರ್ದು ಈ ದೇಶದ ಮಾತಾ ಜನಕುಲೆಗಳ ಸಮಾನವಾಯಿನ ಅಧಿಕಾರ ಸಮಾನವಾಯಿನ ಹಕ್ಕು ಸಮಾನವಾಯಿನ ವ್ಯವಸ್ಥೆ ಆ ಬರಡು ಪಂಪನ ಉದ್ದೇಶಗಳು ಕೆಲವರು ತನ್ನ ಸರ್ವ ತ್ಯಾಗ ಮಲ್ತದು ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟದ ಜೊತೆದು ಸ್ವಾತಂತ್ರ್ಯ ನಂಗೆ ತಿಕ್ಕಣ ಬಂದ್ರ ಸ್ವಾತಂತ್ರ್ಯ ತಿಕ್ಕಣದ ಬಕ್ಕ ಈ ದೇಶದ ಈ ಕಾರ್ಮಿಕ ಸಂಘಟನೆಗಳು ನುವೆ ಕೆಂಪು ಬಾವುಟದ ಅಡಿಟ್ಟು ಕಾರ್ಮಿಕರ ಪರವಾದ ರೈತರ ಪರವಾದ ಜನಸಾಮಾನ್ಯರ ಪರವಾದ ಕೆಲವು ಕಾನೂನು ಆ ಕಾನೂನು ಮುಖಾಂತರ ಹಕ್ಕು ಬರಡು ಪಂಪರಿತೀರಿ ನಿರಂತರವಾದ ಹೋರಾಟ ಮಲ್ತಿನ ಫಲವಾದ ಇನಿ ನೆಗದು ಪಾತ್ರನಕಲು ಪಳ್ಳೆಕಣೆ ನಮ್ಮ ದೇಶಡು 29 ಕಾರ್ಮಿಕರ ಪರವಾಯಿನ ಒಂಜಿ ಕಾನೂನು ಜಾರಿ ಮಲ್ಪರ ಸಾಧ್ಯ ಜಾರಿ ಆಂಡ್ ಅಪಗ ಐತ ಆಧಾರಡು ಇನ್ನು ನಮ್ಮ ದೇಶಡು ಜನಸಂಖ್ಯೆ ಹೆಚ್ಚಾವನ್ನು ಪೋಯ್ಲೆಕಣೆ ಬೇತೆ ಬೇತೆ ರೀತಿಯ ವಿದ್ಯಾಭ್ಯಾಸ ಕಲಿತು ಡಿಗ್ರಿ ಪಡೆದು ಹೆಚ್ಚಿನ ಯುವಕರು ರೆಡಿಯಾವಂತರ ಪಡ್ತಡು ಇನ್ನು ಈ ದೇಶಡು ಉದ್ಯೋಗಗಳು ಹೆಚ್ಚೆಚ್ಚು ಸೃಷ್ಟಿ ಮಲ್ಪಡಾಯಿನ ಅವೇ ರೀತಿ ಈ ದೇಶದ ರೈತರು ಹೆಚ್ಚಿನ ರೀತಿ ಈ ದೇಶದ ಉತ್ಪಾದನೆ ಜಾಸ್ತಿ ಬರ್ತದೆ ದೇಶದ ಅಭಿವೃದ್ಧಿಗೆ ಹೋಗೋಣ ಅಕ್ಕಲ್ಲ ರೈತರ ಉತ್ಪಾದನೆ ಜಾಸ್ತಿ ಆಗ ಮಾತ್ರ ಸಾಧ್ಯ ರೈತರಿಗೆ ಐಕ್ಯ ಬೋಟ್ರಂಚಿನ ಬೆಂಬಲ ಬೆಲೆ ಅಕ್ಕಲೇ ಸಬ್ಸಿಡಿ ಗೊಬ್ಬರ ಕೊಡ್ತು ಅಕ್ಕಲು ಕೃಷಿ ಚಟುವಟಿಕೆಯನ್ನು ಹೆಚ್ಚು ತೊಡಗಿಸಿದ ಉತ್ಪಾದನೆ ಬಲ್ಪಡಾಯಿನ ಬೆಂಬಲ ಕೊಡಾಯಿನ ಈ ಸರ್ಕಾರದ ಹೊಣೆ
ಅವೇ ರೀತಿ ಏನು ವಿದ್ಯಾಭ್ಯಾಸ ಕಲ್ತದೆ ಉದ್ಯೋಗ ಪಡೆತಾರ ಅಕ್ಲಿಗೆ ಉದ್ಯೋಗವನ್ನು ಹೊಸ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡ್ತದೆ ಅಕ್ಲಿಗೆ ಉದ್ಯೋಗದ ಅವಕಾಶವನ್ನು ಮಲ್ತುಕೊಡ ಸರ್ಕಾರದ ಕರ್ತವ್ಯ ಅಪಗ ನನಲದಲ್ಲ ಹೆಚ್ಚೆಚ್ಚ ಜನಸಂಖ್ಯಾಡಗ ದೇಶದ ಅಭಿವೃದ್ಧಿ ಅವರನ್ನ 20 ಕಾನೂನು ಬದಲಿಗೆ ಬಿರಂತ ಹೆಚ್ಚ ಕಾನೂನು ಕೊಂಡ್ಬರ್ತದೆ ಈ ದೇಶದ ರೈತರಿಗೆ ಕಾರ್ಮಿಕರಿಗೆ ಯುವಜನಗಳಿಗೆ ಸಂಬಂಧಪಟ್ಟಿನಂಚಿನ ಕಾನೂನು ಕೊಂಡ್ಬರ್ತದೆ ಅಭಿವೃದ್ಧಿ ಮಲ್ಪಡಾಯಿನ ಈ ಸರ್ಕಾರ ಅಕ್ಕಲು ನಿರಂತರವಾದ ಹೋರಾಟ ಮಾಡ್ತದೆ ಪಡೆತರಂಚಿನ ಆ ಕಾನೂನೇ ತಿದ್ದುಪಡಿ ಮಾಡ್ತದೆ ಇನಿ 4 ಸಂಹಿತೆ ಕೊಂಡ್ಬರ್ತದೆ ಇನಿ ಕಾರ್ಮಿಕರಿಗೆ ಅನ್ಯಾಯ ಮಲ್ತೊಂದು ಪರಂಚಿನ ಪೊರ್ತುಡು ಈ ದೇಶಡು ಅಧಿಕಾರ ಮಲ್ತೊಂದು ಪರಂಚಿನ ನಮ್ಮ NDA ನೇತೃತ್ವದ ಈ ಬಿಜೆಪಿ ಸರ್ಕಾರದ ಪ್ರಧಾನಮಂತ್ರಿಗಳು ಜನಸಾಮಾನ್ಯರ ವಿರೋಧವಾದ ಕಾರ್ಮಿಕರ ವಿರೋಧವಾದ ರೈತರ ವಿರೋಧವಾದ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಬಂಡವಾಳ ಸೈನಿಕರ ಪರವಾದ ಕೆಲಸ ಮಲ್ತೊಂದಿನ ಪೊರ್ತುಡು ನೇನು ಎಂಕುಲು ವಿರೋಧ ಮಲ್ಪಂದೆ ನಿಮಿರ್ತಿಜ್ಜಿ ಪಂಪರಿತಿಡು ಇನಿ ಕಾರ್ಮಿಕ ವರ್ಗ ಇನಿ ರಾಷ್ಟ್ರೀಯ ಪಿಡಿ ಹೋರಾಟಕ್ಕೆ ಜಯದಿನ ಮಂದಲ ಇನಿ ಹೆಚ್ಚೆಚ್ಚ ವ್ಯವಸ್ಥೆಯನ್ನು ಮಲ್ಪಡ ಪೊರ್ತುಡು ಇತ್ತಿನ ಕಾನೂನು ಎತ್ತದು ನಿರುದ್ಯೋಗ ಸಮಸ್ಯೆಯನ್ನು ಉಂಟು ಮಲ್ತೊಂದುಲ್ಲೇರು ದೇಖ ಪಾತ್ರ ಪಂಡೇರು ಇನಿ ಸಾರ್ವಜನಿಕ ವ್ಯವಸ್ಥೆ ಇತ್ತರಂಚಿನ ಅವು ಬ್ಯಾಂಕ್ ಆದಪ್ಪು LIC ಆದಪ್ಪು ರೈಲ್ವೆ ಆದಪ್ಪು ಟೆಲಿಫೋನ್ ಆದಪ್ಪು ಅತ್ತಂಡ ವಿಮಾನ ನಿಲ್ದಾಣ ಆದಪ್ಪು ಬೆತ್ತಬೇತೆ ಸಾರ್ವಜನಿಕ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ತದೆ ಹೆಚ್ಚೆಚ್ಚ ಕೆಲಸರು ಸೃಷ್ಟಿ ಮಲ್ಪುಣ ಬದಲಿಗೆ ಅವಿನ ಪೂರ ಕಾಸದ ದಂಡಕ್ಲೆಗೆ ಮಾರದೆ ಇನ್ನು ಐಟಿ ಇತ್ತರಕ್ಲೆಗೆ ಕೆಲಸ ಅಂಚಿನ ಸ್ಥಿತಿನ ಈ ಸರ್ಕಾರ ಮಲ್ತೊಂದು ಒಂಜು ಮೈಟ್ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಬೊಕ್ಕೊಂಜು ಮೈಟ್ ಗ್ಯಾಸ್ಗೆ ರೇಟ್ ಜಾಸ್ತಿ ಬೊಕ್ಕೊಂಜು ಮೈಟ್ ನಮ್ಮ ದಿನ ಬಳಕೆ ಮಲ್ಪಂಚಿನ ವಸ್ತುಲೆಗೆ ಲೆಕ್ಕೋರ್ದಂಚ ಜಾಸ್ತಿ ಬೆಲೆ ಏರಿಕೆ ಈ ಪೊರ್ತುಡು ಒಂಜೆ ಕಾರ್ಮಿಕಗೆ ಕನಿಷ್ಠ ದಿನಟ್ಟು ಕಾಡದ ಬಯ್ಯ ಮುಟ್ಟ ಬೆಂದನ ಆಗ ದಿನತ್ತ ಇಲ್ಲಿಯ ಮಟ್ಟದ ಖರ್ಚಿನ ಸಂಪಾದನೆ ಇಜ್ಜಾನ ಪೊರ್ತುಡು ಕನಿಷ್ಠ ಆಗ ತಿಂಗಳಿಗೆ 1,000 ರೂಪಾಯಿ ಅಲ್ಲ ತೀರ್ಮಾನ ಮಲ್ಪಲೆ ಪಂಪರಿತಿಡು ಹಲವಾರು ವರ್ಷದಿಂಚಿ ಕಾರ್ಮಿಕ ಸಂಘಟನೆ ಈ ಸರ್ಕಾರದ ಎದುರು ಹೋರಾಟ ಮಲ್ತೊಂದು ಐತೆ ಕೊಡವಾಗಿ ಈ ಸರ್ಕಾರ ಪೋಪುಜಿ ಬೆಲೆ ಏರಿಕೆ ಏತಾಡಲ ಆ ತುಟಿ ಬತ್ತೆ ಹೆಚ್ಚ ಮಲ್ಪುಡ ಕಾನೂನು ತೀರ್ಮಾನ ಆಡಲ ಆ ತುಟಿ ಬತ್ತಲ್ಲಿ ಜಪ್ಪದು ಕೊರ್ರೆ ಈ ಸರ್ಕಾರವು ಸಾಧ್ಯ ಪೊರ್ತುಡು ಇನಿ CITಯು ಈ ಕಾರ್ಯಕ್ರಮ ಪಾತ್ರನ ಪಂಡೇರು ಈ ದೇಶದ ರೈತರಿಗೆ ಸಂಬಂಧಪಟ್ಟಂಚ ರೈತರಿಗೆ ಭೂ ಸುಧಾರಣೆ ಬರಡು ರೈತ ಆಯ ಬೆಂಪಿನ ಭೂಮಿ ಆಯಡನೆ ಉಪ್ಪಡು ಐತ ಪ್ರಕಾರ ಆಯ ಕೃಷಿ ಚಟುವಟಿಕೆ ಮಲ್ಪಡು ಅವೇನು ಬೊಕ್ಕೋರಿ ಏರ ಮಲವಲ್ಲ ಕಂಪಿಂದ ಐತ ತೊಂದರೆ ಸಾಧ್ಯ ಬಲ್ಲಿ ಬರೀತಾರೆ ಕಾನೂನು ಕೊಂಡ್ಬರ್ತೇರೆ ಬೊಕ್ಕಲಿ ಬರ್ತರು APMCಗೆ ಕಾನೂನು ಕೊಂಡ್ಬರ್ತೇರೆ ಅವೇ ಬರ್ತರು ಕರೆಂಟ್ ವ್ಯವಸ್ಥೆ ಕಾನೂನು ಕೊಂಡ್ಬರ್ತೇರೆ ನೇನು ಮಾತದೆತ್ತರದವರ ಈ ಸರ್ಕಾರ ಆ ಕಾನೂನು ದೈದಿನ ಇದಕ್ಕೆ ನಿರಂತರವಾದ ಈ ದೇಶದ ರೈತರು 1 ವರ್ಷದ 2 ತಿಂಗಳು 14 ತಿಂಗಳು ಈ ಪಾರ್ಲಿಮೆಂಟ್ ಎದುರು ಸತ್ಯಾಗ್ರಹ ಮಾಡ್ತದೆ 700 ಚಿಲ್ಲರೆ ಜನ ಮರಣ ಆಡಲ್ಲ ಹುತಾತ್ಮರ ಆಡಲ್ಲ ಉಡಂದ ನಿರಂತರ ಹೋರಾಟದ ಫಲವಾದ ಎಂಚ ಯಶಸ್ಸಾತನ ಅವೇ ರೀತಿ ಈ ಒಂಜಿ ಕಾನೂನು ತಿದ್ದುಪಡಿ ಸರ್ಕಾರ ಕೂಡಲೇ ಕೊನಾರಂದೆತ್ತಂಡ ಈ ಕಾರ್ಮಿಕ ವರ್ಗ ಈ ದೇಶದ ಕಾರ್ಮಿಕ ವರ್ಗ ವಾ ಕಾನೂನುಳ್ಳ ದೇನು ಬುಡುಪುಜಿ ಪಡ್ಪ ರೀತಿಡು ಒಂಜಿ ಸ್ಪಷ್ಟ ತೀರ್ಮಾನ ಬೈದ್ರೆ ಅಂಚಾದ ಸರ್ಕಾರ ಎಂಕುಲು ಎಚ್ಚರಿಕೆ ಕೊರ್ಪ ಇನಿ ಈ ಒಂಜಿ ಎನ್ಮ ನಿಯಮಾವಳಿ ಹೆಚ್ಚ ಸರ್ಕಾರ ಕೇಂದ್ರ ಐದು ಜಾರಿ ಮಲ್ಪಡು ಅಂಚನೆ ನಿಕುಲು ಕಾರ್ಮಿಕ ಕಾನೂನು ಇಂಚಿನ ದೆತ್ತದು 4 ಬೇತನೆ ಮಲ್ತಿದಾರ ಐದು ದೆತ್ತದು ದುಮ್ಮದಲೆ ಕಡೆ ಕಾನೂನು ಕೊಂಡ್ಬರಡು ಪಡ್ಪ ರೀತಿದ ಒತ್ತಡ ಪಾಡ್ರೆ ಕಾರ್ಯಕ್ರಮ ದೀತದೆ ಅಂಚಾದ ದುಂಬದ ನಿಕುಲು ಈ ಕಾರ್ಯಕ್ರಮ ಮೊಲಮಲ ತೀವ್ರ ರೀತಿಯ ಪಾರೆ ಸಾಧ್ಯ ಉಂಟು ಸರ್ಕಾರ ಮಲ್ತಿದ್ದ ಪಡ್ಪ ರೀತಿಯ ಪಂಡದೆ ಅವಕಾಶಗಾದ ಕೃತಜ್ಞತೆ ಸಲ್ಲಿಸದು ಎನ್ನ ಪಾತ್ರ ಉಂಟ ಮುಖಾಂತರ ಮಂಗಳೂರು ವಿವಿ ಘಟಕದ ಪದವಿ ಕಾಲೇಜು ಮುಚ್ಚಬಾರದು ಎಂದು ಆಗ್ರಹಿಸಿ ಮಂಗಳೂರು ವಿವಿ ಘಟಕ ಕಾಲೇಜುಗಳನ್ನು ರಾಜ್ಯ ಸರ್ಕಾರ ಅಧೀನಕ್ಕೆ ಪಡೆದು ಬಲಪಡಿಸಲು ಒತ್ತಾಯಿಸಿ ಜನಾಗ್ರಹ ಧರಣಿ ನಡೆಸಲುಂಟು. ಈ ಧರಣಿಗೆ ಹೆಚ್ಚಿನ ಸಂಖ್ಯೆಯ ನಮ್ಮ ಮಾತೆಲ್ಲ ಭಾಗವಹಿಸಲು ಉದ್ದೇಶ ಈ ವಿವಿ ಕಾಲೇಜಿದ ಒಂಜಿ ಆಧೀನಗಳ ಪಟ್ಟಿನ ಹಲವಾರು 4 ಕಾಲೇಜು ಒಂಜಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಲಾಯಿಡಿ
ಅಂಚನೆ ಮಂಗಳೂರದ ಸಂಧ್ಯಾ ಕಾಲೇಜ್ ಅಂಚನೆ ಬನ್ನಡ್ಕ ಮಕ್ಕ ನೆಲ್ಯಾಡಿ ಮುಲ್ಪ ಉಪ್ಪುನಂಚಿನ ಕಾಲೇಜಿನ ಹಲವಾರು ತಪ್ಪು ಆರ್ಥಿಕ ನೀತಿದ ಸರ್ಕಾರದ ಆರ್ಥಿಕ ನೀತಿದ ಒಂದು ವಿಚಾರಡು ವಿಶ್ವವಿದ್ಯಾನಿಲಯಗೆ ಪಂಡಿತ್ಜಿ ಪನ್ಪುಲ್ಲೆಕ್ಕಡು ಐನು ಬಂಧು ಮಲ್ಪೆರೆಗೆ ಬಿದ್ದಾಡ್ರಿ ಐತ ವಿರುದ್ಧ ಜನಸಾಮಾನ್ಯರನ್ನ ಒಂಜಿ ಹೋರಾಟ ಒಂಜಿ ಜನಾಗ್ರಹ ಧರಣಿ ನಡಪೆರ నేను ಮಾತಿರಲ್ಲ ಯಶಸ್ವಿ ಮಲ್ಪಡ್ನು ಒಂಜಿ ಇಕಲ ಮಾತಿರಲ್ಲ ವಿನಂತಿ ಅಂಚನೆ ಈ ಸಂದರ್ಭಡು ಇನ್ನೊಂಜಿ ರಾಷ್ಟ್ರವ್ಯಾಪ್ತಿ CITದ ಬೇಡಿಕೆಗಳ ದಿನಾಚರಣೆ ಈ ಒಂಜಿ ಹೋರಾಟದ ಈ ಚಳವಳಿದ ಭಾಗವಾಗಿ ನಡೆತಿನ ಒಂದೊಂಜಿ ಸಭೆಟ್ಟು ಇತ್ತೆ ನಮ್ಮ ಅಕೇರಿಯಾದ ಧನ್ಯವಾದನು ನಮ್ಮ CITದ ಜಿಲ್ಲಾ ಉಪಾಧ್ಯಕ್ಷರೇನು ಎಸ್ ಪದ್ಮಾವತಿ ಶೆಟ್ಟಿ ಹೊರಡೊಂದು ಅಡ ವಿನಂತಿ ಮಾಡಿ. ಅಖಿಲ ಭಾರತ ರಾಷ್ಟ್ರೀಯ ಬೇಡಿಕೆ ದಿನಾಚರಣೆಯನ್ನು ಇನಿ ಈ ಒಂಜಿ ಉಳ್ಳಾಲ ವಲಯದ CITU ಕಾರ್ಯಕ್ರಮ ಹಮ್ಮಿಕೊಂಡ ಪ್ರಕಾರಡು ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾ ಅಧ್ಯಕ್ಷರಾಯನ ಬಾಲಕೃಷ್ಣ ಶೆಟ್ಟಿ ಭಾರಿ ಸವಿವರವಾದ ಇನಿ ಉದ್ದೇಶಿಸಿದ ಪಾತ್ರರು ಅರೆಗೆ ಉಳ್ಳಾಲ ವಲಯ ತಾಲೂಕು ಸಮಿತಿದ ಪರವಾದ ಧನ್ಯವಾದವನ್ನು ಕೊರ್ಪೆ ಅಂಚನೆ ನಾನೊಂದು CITದ ಉಪಾಧ್ಯಕ್ಷರಾಯನ ಸುಕುಮಾರ್ ತೊಕ್ಕೊಟ್ಟುಲ ಆರ್ಲ ಇಡೀ ದೇಶಡು ನಡಪುನ ವಾ ರೀತಿದ ಅನ್ಯಾಯ ಮಲ್ಪೇರ್ ಪಂಪುನ ರೀತಿಡು ಅವ್ರು ಸವಿವರಾದ ಪಾತ್ರರು ಅರೆಗ್ಲ ಉಳ್ಳಾಲ ತಾಲೂಕು ವಲಯ ಸಮಿತಿದ ಪರವಾದ ಧನ್ಯವಾದವನ್ನು ಅರ್ಪಿಸುವೆ ಅಂಚನೆ ರೈತ ಕಾರ್ಮಿಕರ ಮುಖಂಡರು ಜಿಲ್ಲಾ ಕಾರ್ಯದರ್ಶಿ ಆಯ್ನ ಕೃಷ್ಣಪ್ಪ ಸಾಲ್ಯಾನ್ ಪಾತ್ರರು ಅರೆಗ್ಲ ಉಳ್ಳಾಲ ತಾಲೂಕು ವತಿರ್ದು ಅರೆಗ್ಲ ಧನ್ಯವಾದ ಕೊಡ್ಪೆ ಅಂಚನೆ ಮಾತಾ ಬೇತೆ ಬೇತೆ ಸಂಘಟನೆದ ಮುಖಂಡರು ಅಂಚನೆ CITದ ನನೊಂಜಿ ಸದಸ್ಯರಾಯನ ಇವು ಜಯಂತ ನಾಯ್ಕುಲ್ಲೇರು ಆರ್ಲ ಸವಿವರಾದ ಪಾತ್ರರು ಅರೆಗ್ಲ ಉಳ್ಳಾಲ ತಾಲೂಕು ವಲಯ ಸಮಿತಿದ ಪರವಾದ ಧನ್ಯವಾದ ಕೊಡ್ಪೆ ಅಂಚನೆ ವೈದ್ಯನ ಮಾತ ಬೇತೆ ಬೇತೆ ಸಂಘಟನೆದ ಮುಖಂಡರುಳ್ಳೇರು ಆ ಮುಖಂಡರೆಗ್ಲ ಧನ್ಯವಾದ ಕೊರ್ದು ಅಂಚನೆ ಮಾಧ್ಯಮ ಮಿತ್ರರುಳ್ಳೇರು ಅಕ್ಲೆಗ್ಲ ಧನ್ಯವಾದ ಕೊರ್ದು ಈ ಸಭೆ ನೀಡಕ್ಕೆ ಮುಕ್ತಾಯ ಮಾಡ್ತಾರೆ.